ಉಳ್ಳಾಲ ನಗರಸಭೆ ವತಿಯಿಂದ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರ ಮಟ್ಟದ ಲೋಕ ಕಲ್ಯಾಣ ಮೇಳ ಉಳ್ಳಾಲ ನಗರಸಭಾ ಸಮುದಾಯ ಭವನದಲ್ಲಿ ನಡೆಯಿತು. ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರ ಮಟ್ಟದಲ್ಲಿ ನಾವು ಒಂದು ಲೋಕ ಕಲ್ಯಾಣ ಮೇಳವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಕುಮಾರಿ ಸೌಮ್ಯ ಇವರಿಗೆ. ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ನಿನ್ನನು ಭಜಿಸುವೆ ಕಾರ್ಯಾರಂಭದಿ ನಿನ್ನನು ಭಜಿಸುವೆ ಕಾರ್ಯ ಪಾಲಿಸು ಎಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ನಿನ್ನನು ಭಜಿಸುವೆ ವಿದ್ಯಾರಂಭದಿ ನಿನ್ನನು ಭಜಿಸುವೆ ವಿದ್ಯಾ ಪಾಲಿಸು ಎಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಇವತ್ತಿನ ಈ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ಲೋಕ ಕಲ್ಯಾಣ ಮೇಳ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮ್ಮ ನಗರಸಭೆಯ ಪೌರಾಯುಕ್ತರು ಶ್ರೀ ಸಂತೋಷ್ ಎಸ್ಡಿ ಅವರು. ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹೂ ನೀಡಿ ನಮ್ಮ ಗುಂಪಿನ ಸದಸ್ಯರು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಹಿತಿದಾರರು ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ಶ್ರೀಮತಿ ಐರಿನ್ ರೆಬೆಲ್ಲೋ, ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರು ದಕ್ಷಿಣ ಕನ್ನಡ. ಇವರನ್ನು ನಾನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅಭಿಷೇಕ್ ಕಾಮತ್, ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ತೊಕ್ಕೋಟು. ಅವರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ತೇಜಸ್, ಸಹಾಯಕ ವ್ಯವಸ್ಥಾಪಕರು SBI ತೊಕ್ಕೋಟು. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟದ ಅಧ್ಯಕ್ಷರು ಶ್ರೀಮತಿ ಭಾರತಿ. ಅವರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿರುವಂತಹ ಶ್ರೀ ಲತೇಶ್, ಆರ್ಥಿಕ ಸಮಾಲೋಚಕರು, ಆರ್ಥಿಕ ಸಾಕ್ಷರತಾ ಕೇಂದ್ರ ಮಂಗಳೂರು. ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು, ಸ್ವಸಹಾಯ ಗುಂಪುಗಳ ಸದಸ್ಯರುಗಳು, ಮಾಧ್ಯಮದವರು ಹಾಗೂ ಎಲ್ಲರನ್ನು ಕೂಡ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದೇನಲ್ಮ್ ಜಿಲ್ಲಾ ಅಭಿಯಾನದ ವ್ಯವಸ್ಥಾಪಕಿ ಐರಿನ್ ರೆಬೆಲ್ಲೋ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಎರಡು ಮಾತುಗಳನ್ನು ಆಡಬೇಕಾಗಿ ನಾನು ಶ್ರೀಮತಿ ಐರಿನ್ ರೆಬೆಲ್ಲೋ ಅವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಇವತ್ತು PM ಸ್ವನಿಧಿ ಯೋಜನೆ, ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ, ಇದರ 2ನೇ ಹಂತದ ಈ ಕಾರ್ಯಕ್ರಮ ದೇಶದಾದ್ಯಂತ ಜೂನ್ 1ರಿಂದ ಜೂನ್ 30ರವರೆಗೆ PM ಸ್ವನಿಧಿ ಯೋಜನೆಯ 6 ವರ್ಷಗಳನ್ನು ಪೂರೈಸಿದ ಈ ಶುಭಾವಸರದಲ್ಲಿ 1 ತಿಂಗಳ ನಿರಂತರ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಕಾರ್ಯಕ್ರಮಗಳು ನಡೀತಾ ಇವೆ. ನಮ್ಮ ರಾಜ್ಯದಲ್ಲಿ ಕೂಡ ಜಿಲ್ಲೆಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಕಾರ್ಯಕ್ರಮಗಳು ನಡೀತಾ ಇವೆ. ಈ ಕಾರ್ಯಕ್ರಮಗಳ ಉದ್ದೇಶ ಏನು ಮತ್ತು ಇದರಿಂದ ನಮ್ಮ ಫಲಾನುಭವಿಗಳಿಗೆ ದೊರಕುವ ಸೌಲಭ್ಯವೇನು, ಇದರ ಬಗ್ಗೆ ಮಾಹಿತಿಯನ್ನು ನೀಡುವುದು ಮತ್ತು ಫಲಾನುಭವಿಗಳಿಂದ ಅನುಭವವನ್ನು ಹಂಚಿಕೊಳ್ಳುವುದು, ಫಲಾನುಭವಿಗಳು ಪಡೆದ ಫಲವನ್ನು ಪಡೆದಿದ್ದಾರೆ ಅದರ ಬಗ್ಗೆ ಸಂಭ್ರಮವನ್ನು ಹಂಚಿಕೊಳ್ಳುವುದು, ಆಯೋಜಿಸುವುದು, ಇದೆಲ್ಲ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಒಂದು ಕಾರ್ಯಕ್ರಮಗಳ ಸರಣಿಯಲ್ಲಿ ಅಳವಡಿಸಲಾಗಿದೆ. ಇವತ್ತು ನಮ್ಮ ಜೊತೆ ಈ PM ಸ್ವನಿಧಿ ಯೋಜನೆ ಅಡಿಯಲ್ಲಿ ನಮ್ಮ ಫಲಾನುಭವಿಗಳಿಗೆ ಸಾಲವನ್ನು ನೀಡುವ ಮೂಲಕ ಅವರ ಜೀವನೋಪಾಯ ಚಟುವಟಿಕೆಯನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಒಂದು ಪ್ರೋತ್ಸಾಹ ನೀಡುತ್ತಿರುವ ಹಣಕಾಸು ಸಂಸ್ಥೆಗಳು, ಅದೇ ಬ್ಯಾಂಕುಗಳ ವ್ಯವಸ್ಥಾಪಕರು ಕೂಡ ನಮ್ಮ ಜೊತೆ ಇದ್ದಾರೆ. ಇವತ್ತು ನಾವು ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ಹೊಂದಿದ್ದೇವೆ. ನಮ್ಮ
ಉಳ್ಳಾಲ ನಗರಸಭಾ ವ್ಯಾಪ್ತಿಗೆ ಈಗಾಗಲೇ 1,000ಕ್ಕೂ ಮಿಕ್ಕಿ ಬೀದಿ ಬದಿ ವ್ಯಾಪಾರಿಗಳಿಗೆ ಈ PM ಸ್ವನಿಧಿ ಯೋಜನೆ ಅಡಿಯಲ್ಲಿ ಮೊದಲ ಹಂತದ ಸಾಲ 10,000 ರೂಪಾಯಿ, ಎರಡನೇ ಹಂತದ ಸಾಲ 20,000 ರೂಪಾಯಿ, ಮೂರನೇ ಹಂತದ ಸಾಲ 50,000 ರೂಪಾಯಿ ಈಗಾಗಲೇ ಸಾಕಷ್ಟು ಜನರಿಗೆ ಬಿಡುಗಡೆ ಆಗಿದೆ ಬ್ಯಾಂಕ್ಗಳ ಮೂಲಕ. ಈ ಎರಡನೇ ಹಂತದ ಯೋಜನೆ ಅಡಿಯಲ್ಲಿ ಸ್ವಲ್ಪ ಮಾರ್ಪಾಡು ಇದೆ. 10,000 ಇದ್ದ ಮೊದಲನೇ ಹಂತದ ಸಾಲ ಈಗ 15,000 ಆಗಿದೆ. 20,000 ಇದ್ದ ಎರಡನೇ ಹಂತದ ಸಾಲ ಈಗ 25,000 ಆಗಿದೆ. ಮೂರನೇ ಹಂತದ ಸಾಲ 50,000 ಹಾಗೆ ಇದೆ. 50,000ದ ನಂತರ ಏನು ಕೇಳಿದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳು 1 ಲಕ್ಷ ಅಂತ ಹೇಳ್ತಾರೆ. ಯಾರು ಕೊಡೋದು ಅಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ 3 ಹಂತದ ಸಾಲಗಳು ಮಾತ್ರ ಇಷ್ಟರವರೆಗೆ ಇರುವಂಥದ್ದು. ಉಳ್ಳಾಲ ನಗರಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ 1,096 ಜನರಿಗೆ ಮೊದಲನೇ ಹಂತದ ಸಾಲ ಬಿಡುಗಡೆಯಾಗಿದೆ. ಹೆಚ್ಚಿನವರಿಗೆ 10,000 ಮತ್ತು ಎರಡನೇ ಹಂತದಲ್ಲಿ ಹಾಕಿದವರಿಗೆ 15,000 ಮತ್ತು 571 ಜನರಿಗೆ ಎರಡನೇ ಹಂತದ ಸಾಲ 20,000 ಮತ್ತು 25,000 ಅದು ಬಿಡುಗಡೆ ಆಗಿದೆ. 259 ಜನರಿಗೆ 50,000 ಮೂರನೇ ಹಂತದ ಸಾಲ ಬಿಡುಗಡೆ ಆಗಿದೆ. ಇಷ್ಟೊಂದು ಜನ ಇಷ್ಟೊಂದು ಸಾಲವನ್ನು ಪಡ್ಕೊಂಡು ಏನು ಮಾಡಿದ್ದಾರೆ? ಇದು ಪ್ರಶ್ನೆ. ಇವತ್ತು ಏನು ಮಾಡಿದ್ದಾರೆ? ಏನು ಮಾಡಿರ್ಬೋದು? ಏನು ಮಾತಾಡೋದಿಲ್ಲ? ವ್ಯಾಪಾರ ಮಾಡ್ತಾ ಇದ್ದಾರೆ ಅಲ್ವಾ? ಚಾಪುಡಿಯಾ? ಓಕೆ, ಚಾಪುಡಿ ವ್ಯಾಪಾರ. ಹಾಗೆ ಬೇರೆ ಬೇರೆಯವರು ಬೇರೆ ಬೇರೆ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಈ ಒಂದು ಯೋಜನೆಗೆ ಯಾರು ಫಲಾನುಭವಿಗಳಾಗಿದ್ರು ಅಂತ ಹೇಳಿದ್ರೆ, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದವರು ಈ ಯೋಜನೆಗೆ ಸಾಲವನ್ನು ಪಡೆಯಲು ಅರ್ಹತೆ ಇದ್ದವರು. ಯಾಕಂತ ಹೇಳಿದ್ರೆ ಕೊರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ಜೀವನೋಪಾಯ ಇಲ್ಲದೆ ಅವರ ಜೀವನೋಪಾಯ ಚಟುವಟಿಕೆ ಸ್ಥಗಿತ ಆಗಿತ್ತು. ಏನೂ ಆದಾಯ ಇಲ್ಲ. ಮತ್ತೊಮ್ಮೆ ಸ್ಟಾರ್ಟ್ ಮಾಡುವ ಅಂತ ಹೇಳಿದ್ರೆ ಬಂಡವಾಳ ಇಲ್ಲ. ಯಾಕಂದ್ರೆ ಇದ್ದದ್ದು ಕೊರೋನಾ ಟೈಮಲ್ಲಿ ಖರ್ಚಾಗಿ ಹೋಯಿತು. ಆಗ ಅವರ ಕುಟುಂಬಕ್ಕೆ ಏನಾದರೂ ಜೀವನೋಪಾಯವನ್ನು ಕಲ್ಪಿಸಬೇಕಾದ್ರೆ ನಮ್ಮ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹೆಚ್ಚಿನವರು ನಮ್ಗೆ ಇಲ್ಲಿ ಇರುವವರ ಪೈಕಿ ಪ್ರಥಮ ಹಂತದ ಸಾಲ ಪಡ್ಕೊಂಡವ್ರು ಎಷ್ಟು ಜನ ಇದ್ದೀರಿ? 10,000 ಅಥವಾ 15,000? ಓಕೆ. ಎರಡನೇ ಹಂತದ್ದು 25,000 ಅಥವಾ 20,000? 20. 50,000? ಓಕೆ, 3-4 ಜನ ಇದ್ದೀರಿ. ಓಕೆ. ಪ್ರಾರಂಭದ ಹಂತದಲ್ಲಿ ನಾನು ಹೇಳಿದಾಗೆ ಬೀದಿಯಲ್ಲಿ ವ್ಯಾಪಾರ ಮಾಡ್ತಿದ್ದವರು ಯಾರು, ಅವರಿಗಾಗಿ ಈ ಯೋಜನೆ ಜಾರಿಗೆ ಬಂದದ್ದು. ಬೀದಿ ವ್ಯಾಪಾರ ಮಾಡುವವರು ಯಾರು? ಉನ್ನತ ಶಿಕ್ಷಣ ಇಲ್ಲದವರು ಅಥವಾ ಏನಾದರೂ ಉನ್ನತ ಕೌಶಲ್ಯಗಳು ಇಲ್ಲದವರು ಹಾಗೂ ಬಂಡವಾಳದ ಕೊರತೆ ಇರುವವರು. ಈ 3 ಕೊರತೆಗಳಿಂದಾಗಿ ಅವರು ಏನಾದರೂ ಒಂದು ತಮ್ಮ ಜೀವನೋಪಾಯಕ್ಕೆ ಏನಾದರೂ ಚಟುವಟಿಕೆ ಮಾಡಬೇಕು ಅಂತ ತಮಗೆ ತಿಳಿದ ಹಾಗೆ ಒಂದು ವ್ಯಾಪಾರವನ್ನು ಮಾಡಿ ಜೀವನೋಪಾಯವನ್ನು ಕಂಡುಕೊಂಡವರು. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ದುರ್ಬಲ ವರ್ಗದವರು ಅಂತ ಅವರನ್ನು ಪರಿಗಣಿಸ್ತಾರೆ. ಸೊ ಅವರಿಗಾಗಿ ಈ ಯೋಜನೆ ಜಾರಿಗೆ ಬಂದದ್ದು. ಕಾಲಕ್ರಮೇಣ ಏನಾಯಿತು, ಇವರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರು, ಅವರದ್ದು ಸಂಘಟನೆ ಅಂತ ಇಲ್ಲ, ನಿಶ್ಚಿತ ಆದಾಯ ಅಂತ ಇಲ್ಲ, ಆದಾಯದ ಅನಿಶ್ಚಿತತೆ ಇದೆ. ಏನಾದರೂ ಆರೋಗ್ಯದಲ್ಲಿ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರಿಗೆ ನೆಕ್ಸ್ಟ್ ಅವರ ಕುಟುಂಬಕ್ಕೆ ಆಧಾರನೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇತರರು ಕೂಡ ಬದುಕ್ತಾ ಇದ್ದಾರೆ. ಯಾರದು? ಅಸಂಘಟಿತರಾಗಿ ಅನಿಶ್ಚಿತತೆಯಲ್ಲಿ ಬದುಕ್ತಾ ಇರುವವರು. ಇತರರಿಗೂ ಈ ಯೋಜನೆಯ ಸೌಲಭ್ಯವನ್ನು ವಿಸ್ತರಿಸಲಾಯಿತು ಮುಂದಿನ ಹಂತಗಳಲ್ಲಿ. ಯಾರದು? ಮನೆಯಲ್ಲಿ ಕೆಲವು ವಸ್ತುಗಳನ್ನು ಉತ್ಪಾದನೆ ಮಾಡಿ ಯಾರು ಮಾರಾಟ ಮಾಡ್ತಾರೆ ಅಥವಾ ಲೈನಿಗೆ ಕೊಂಡೋಗ್ತಾರೆ ಅಥವಾ ಅಂಗಡಿಗಳಿಗೆ ಹಾಕ್ತಾರೆ, ಅವರಿಗೆ ಕೂಡ ಈ ಯೋಜನೆಯನ್ನು ವಿಸ್ತರಿಸಲಾಯಿತು. ಅವರಲ್ಲಿ ಟೈಲರ್ಸ್ ಯಾರಿದ್ದಾರೆ, ಹೊಲಿಯುವವರು, ಬಟ್ಟೆ ಹೊಲಿಯುವವರು, ಅವರು ಮನೆಯಲ್ಲೇ ಕೂತ್ಕೊಂಡು ಕೆಲವರು ಬಟ್ಟೆ ಹೊಲಿತಾರೆ, ಅವರಿಗೂ ಈ ಯೋಜನೆಯ ಸೌಲಭ್ಯವನ್ನು ಕಲ್ಪಿಸಲಾಯಿತು. ಟೈಲರ್ಸ್ ಮಾತ್ರ ಅಲ್ಲ, ಮನೆಯಲ್ಲಿ ಆಹಾರ ತಿಂಡಿ ಪದಾರ್ಥಗಳು ಅಥವಾ ಮನೆ ಬಳಕೆಯ ವಸ್ತುಗಳು, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಇರ್ಬೋದು, ಅಥವಾ ಫಿನೈಲ್ ಸೋಪ್ ಮೇಕಿಂಗ್ ಇರ್ಬೋದು, ಅಥವಾ ಹಿಡಿಸುಡಿ ತಯಾರಿಸುವುದಿರ್ಬೋದು. ಇನ್ನೆಂತ ಉಂಟು ಹೇಳಿ ನೋಡ. ಏನೋ ಬತ್ತಿ ಮಾಡೋದು, ಮತ್ತೆ ಬಟ್ಟೆ,
ಬಟ್ಟೆ ನೈಟಿ ಅಂಥದ್ದೆಲ್ಲ ಹೊಲಿಯುವವರು ಅಥವಾ ಅದರ ವ್ಯಾಪಾರ ಮಾಡುವವರು ಇಂಥವರು ಇವರಿಗೆ, ಅಥವಾ ಮಲ್ಲಿಗೆ ಮನೆಯಲ್ಲಿ ಬೆಳೆಸಿ ಅದನ್ನು ಮಲ್ಲಿಗೆಯನ್ನು ಮಾರಾಟ, ಏನೇ ವಸ್ತುವನ್ನು ಮನೆಯಲ್ಲಿ ಬೆಳೆಸಿ ಅದನ್ನು ಮಾರಾಟ ಮಾಡುವ ಮೂಲಕ ಜೀವನೋಪಾಯವನ್ನು ಕಂಡುಕೊಳ್ಳುವವರು, ಕೋಳಿ ಸಾಕಿ ಅದನ್ನು ಮಾರಾಟ ಮಾಡ್ತಾರಾದ್ರೆ ಅಥವಾ ಮೊಟ್ಟೆ ವ್ಯಾಪಾರ ಮಾರಾಟ ಮಾಡ್ತಾರಾದ್ರೆ, ಕೋಳಿ ಸಾಕಿ ತಾವೇ ತಿನ್ನುವುದಕ್ಕೆ ಅಲ್ಲ ಆಯ್ತಾ, ಮಾರಾಟ ಮಾಡಿ ಅದರಿಂದ ಏನಾದರೂ ಆದಾಯ ಕಂಡುಕೊಳ್ಳಿಕ್ಕೆ ಆ ಚಟುವಟಿಕೆಯನ್ನು ಮಾಡ್ತಾರಾದ್ರೆ ಅವರಿಗೆ, ಹಸು ಸಾಕಿ ಅದನ್ನು ಹಾಲು ಮಾರಾಟ ಮಾಡ್ತಾರಾದ್ರೆ ಅವರಿಗೆ, ಅಂದ್ರೆ ನಾನು ಹೇಳಿದಾಗೆ ಯಾವುದೇ ಚಟುವಟಿಕೆಯನ್ನು ಮನೆಯಲ್ಲಿ ಮಾಡಿ ಅದರಿಂದ ಬಂದ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮೂಲಕ ಯಾರು ಆದಾಯ ಗಳಿಸ್ತಾರೆ ಅವರಿಗೆ, ಅದರ ಜೊತೆಗೆ ಮನೆ ಮನೆಗೆ ಹಾಲು ಹಾಕುವವರು, ಮನೆ ಮನೆಗೆ ಪೇಪರ್ ಪತ್ರಿಕೆಗಳನ್ನು ಹಾಕುವವರು, ಅದೂ ಅಲ್ಲದೆ ಈ ಗಿಗ್ ವರ್ಕರ್ಸ್ ಅಂತ ಇದ್ದಾರೆ, ಮನೆ ಮನೆಗಳಿಗೆ ಈ ಫ್ಲಿಪ್ಕಾರ್ಟ್, ಅಮೆಝಾನ್, ಸ್ನ್ಯಾಪ್ಡೀಲ್, ಈ ಕಾರ್ಟ್ ಇಂಥದ್ದೆಲ್ಲ ಆನ್ಲೈನ್ ಏನು ಸಾಮಗ್ರಿಗಳನ್ನು ಖರೀದಿ ಮಾಡ್ತಾರಲ್ಲ ಅದನ್ನು ಮನೆ ಮನೆಗೆ ಕೊಂಡೋಗಿ ಕೊಡುವವರು ಯಾರಿದ್ದಾರೆ ಅವರಿಗೆ ಕೂಡ ಈ ಒಂದು ಯೋಜನೆಯ ಸೌಲಭ್ಯವನ್ನು ವಿಸ್ತರಣೆ ಮಾಡಲಾಗಿದೆ. ವಿಸ್ತರಣೆ ಮಾಡಿದ್ದು ಮಾತ್ರ ಅಲ್ಲ, ಇದಕ್ಕೆ ಗುರಿಯನ್ನು ನಿಗದಿಪಡಿಸಲಾಗಿದೆ. ಗುರಿಯನ್ನು ಮೊದಲಿದ್ದದಕ್ಕಿಂತ 3 ಪಟ್ಟು ಜಾಸ್ತಿ ಮಾಡಿದ್ದಾರೆ ಈಗ. ಇದು ಒಂದು ವಿಚಾರ. ಎರಡನೇದು, ಈ 2ನೇ ಹಂತದ ಯೋಜನೆ ಅಡಿಯಲ್ಲಿ ಈ ಒಂದು ಸೌಲಭ್ಯವನ್ನು ಕೇವಲ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಇದ್ದ ಸೌಲಭ್ಯವನ್ನು ಜನಗಣತಿ ಪಟ್ಟಣಗಳಿಗೆ ವಿಸ್ತರಣೆ ಮಾಡಿದ್ದಾರೆ, ಗ್ರಾಮ ಪಂಚಾಯತ್ಗಳಿಗೆ ಎಲ್ಲ ಅಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 23 ಗ್ರಾಮ ಪಂಚಾಯತ್ಗಳಿಗೆ ಈ ಯೋಜನೆಯ ಸೌಲಭ್ಯವನ್ನು ವಿಸ್ತರಣೆ ಮಾಡಲಾಗಿದೆ. ಅದರ ಅರ್ಥ ಅಲ್ಲಿ ಆ ಪ್ರದೇಶಗಳಲ್ಲಿ ಯಾರಿದ್ದಾರೆ, ಯಾರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಥವಾ ಜೀವನೋಪಾಯಕ್ಕಾಗಿ ಇಂತಹ ಚಟುವಟಿಕೆಯನ್ನು ಹೆಚ್ಚಿಕೊಂಡಿದ್ದಾರೆ ಅವರಿಗೆ ಕೂಡ ಈ ಯೋಜನೆಯ ಫಲ ಪಡೆಯುವ ಹಾಗೆ ಒಂದು ಅರ್ಹತೆಯನ್ನು ಮಾಡಿಸಿಕೊಟ್ಟಿದ್ದಾರೆ. ಸೊ ಇದು ಒಂದು ವಿಚಾರ. ಇದರಲ್ಲಿ ಪ್ರಥಮ ಹಂತದ ಸಾಲವನ್ನು ಪಡೆಯುವಾಗ 7% ಬಡ್ಡಿ ಸಹಾಯಧನ ನಿಮಗೆ ಸಿಗುತ್ತೆ. 7% ಅಂದ್ರೆ ನೀವು ಬ್ಯಾಂಕ್ ಬಡ್ಡಿ ನಿಮಗೆ 9% ಇದ್ರೆ ನೀವು ಕಟ್ಟುವಾಗ 9%ನೇ ಕಟ್ತೀರಿ. ಬ್ಯಾಂಕಿನವರು ನಿಮಗೆ ನೀವು ಕರೆಕ್ಟಾಗಿ ಮರುಪಾವತಿ ಮಾಡ್ತೀರಾದ್ರೆ ಬ್ಯಾಂಕಿನವರು ಕ್ರಮವತ್ತಾಗಿ ನಿಮಗೆ ಸಿಗಬೇಕಾದ ಬಡ್ಡಿ ಸಹಾಯಧನವನ್ನು ಕ್ಲೇಮ್ ಮಾಡಿ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಇದರಲ್ಲಿ ಸಾಲ ಪಡ್ಕೊಂಡವರಿಗೆ ಯಾರಿಗಾದ್ರೂ ಬಡ್ಡಿ ಸಹಾಯಧನ ಬಂದಿದ, ಇಂಟ್ರೆಸ್ಟ್ ಸಬ್ಸಿಡಿ ಬ್ಯಾಂಕಿಗೆ ಜಮೆ ಆಗಿದ ನೀವು ನೋಡಿಲ್ಲ, ಆಗಿರ್ಬೋದು, ಆಗಿದೆ ನೋಡಿಲ್ಲ. ಯಾಕಂದ್ರೆ ನಿನ್ನೆ ಕೂಡ ನಾವಲ್ಲಿ ಅವರ ಪಾಸ್ ಶೀಟ್ ಚೆಕ್ ಮಾಡುವಾಗ ಗೊತ್ತಾಯ್ತು ಬಂದಿದೆ, ಅವರಿಗೆ ಗೊತ್ತಿಲ್ಲ ಆಯ್ತಾ. ನೀವು ಪಾಸ್ ಶೀಟ್ ನೋಡುದಿಲ್ಲಲ್ಲ, ಯಾಕಂದ್ರೆ ನಿಮಗೆ ಗ್ರಾಹಕರು ನಿಮಗೆ ಹಣ ಹಾಕ್ತಾ ಇರ್ತಾರೆ, ನಿಮ್ಗೆ ಯಾವ ಟ್ರಾನ್ಸಾಕ್ಷನ್ ಯಾವುದರಿಂದ ಬಂದದ್ದು ಅಂತ ನಿಮಗೆ ಗೊತ್ತಾಗುದಿಲ್ಲ ಅಲ್ವಾ. ಸೊ ಅದರಿಂದಾಗಿರ್ಬೋದು. ಇಲ್ಲಾದ್ರೆ 7% ಬಡ್ಡಿ ಸಹಾಯಧನ ನಿಮಗೆ ವಾಪಸ್ ಬರುತ್ತೆ. ಬಡ್ಡಿ ಅಂದ್ರೆ 9% ಬಡ್ಡಿ ಇದ್ರೆ ನೀವು ಎಷ್ಟು ಶೇಕಡ ಕಟ್ಟಿದಾಗೆ ಆಯ್ತು? 7% ಬಡ್ಡಿ ಸಹಾಯಧನ ವಾಪಸ್ ಬರುತ್ತೆ ನಿಮ್ಗೆ, 2% ಕಟ್ಟಿದಾಗೆ ಆಯ್ತಲ್ವಾ. ಸೊ ಮೊದಲು 8% ಇತ್ತು ಅಂತ ಕಾಣ್ತದೆ ಅಲ್ವಾ ಸರ್, 8% ಇತ್ತು, ಅದು 1% ಕಟ್ಟಿದ್ದಾಗೆ ಆಯ್ತು. ಸೊ ಅಷ್ಟೊಂದು ಕಡಿಮೆ ಬಡ್ಡಿಗೆ ಯಾರು ಸಾಲ ಕೊಡುವುದಿಲ್ಲ ಒಂದು. ಎರಡನೇದು, ನೀವು PM ಸ್ವನಿಧಿ ಸಾಲ ಅಲ್ಲದೆ ನೀವಾಗೇ ಬ್ಯಾಂಕಿಗೆ ಹೋಗಿ ನಮ್ಗೆ 10,000 ಸಾಲ ಬೇಕು ಕೊಡಿ ಸರ್, ಅದ ಕೊಡಿ ಮೇಡಮ್ ಅಂತ ಹೇಳಿದ್ರೆ ಬ್ಯಾಂಕಿನವ್ರು ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ? ಆಯ್ತು ಕೊಂಡೋಗಮ್ಮ ಅಂತ ಕೊಡ್ತಾರಾ? ಏನ್ ಹೇಳ್ತಾರೆ? ಒಂದು ಶ್ಯೂರಿಟಿ ಕೇಳ್ತಾರೆ. ಆಮೇಲೆ LICಯಾ? LIC ಬಾಂಡ್ ಉಂಟಾ, ಪ್ರಾಪರ್ಟಿ ಪೇಪರ್ಸ್ ಉಂಟಾ ಅಂತ ಕೇಳ್ತಾರಾ? ಚಿನ್ನ ಉಂಟಾ, ಇಟ್ಟು ಅದನ್ನು ತಗೋ ಅಂತ ಹೇಳ್ತಾರೆ. ಹೌದಾ? ಹೌದು. ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ನೋಡ್ತಾರೆ, ಹೌದಲ್ಲ? ಅದು ಜಾತಕ ನಿಮ್ಮದು, ನಮ್ಮದೆಲ್ಲರದು ಬ್ಯಾಂಕ್ ಜಾತಕ, ಅದು ಸಿಬಿಲ್ ಅಲ್ವಾ, ಅದನ್ನು ನೋಡ್ತಾರೆ. ಆದರೆ ಈ ಸಾಲಕ್ಕೆ ಆ ಜಾತಕ ನೋಡ್ಲಿಕ್ಕಿಲ್ಲ, ಅವರು ಸಿಬಿಲ್ ಸ್ಕೋರ್ ನೋಡ್ಲಿಕ್ಕಿಲ್ಲ ಆಯ್ತಾ. ಅದು ಒಂದನೇದು. ಯಾರಿಗೆ ಸಾಲವನ್ನು ಕೊಡ್ಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ಕ್ಯಾಟಗರಿಗೆ ಸಾಲವನ್ನು ಕೊಡ್ಲಿಕ್ಕೆ ಬರುವುದಿಲ್ಲ. ಅದು ಯಾರು ಅಂತ ಹೇಳಿದ್ರೆ, ಈ ಮೊದಲೇ ಸಾಲವನ್ನು ಪಡ್ಕೊಂಡು ಯಾರಾದ್ರೂ ಡಿಫಾಲ್ಟರ್ ಆಗಿದ್ದಾರಾದ್ರೆ, ನಾಮ ಹಾಕಿದ್ದಾರಾದ್ರೆ ಅವರಿಗೆ ಸಾಲ ಕೊಡ್ಲಿಕ್ಕೆ ಇಲ್ಲ. ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡಬಹುದು, ಒಂದೇ ಕಾರಣಕ್ಕೆ ರಿಜೆಕ್ಟ್ ಮಾಡಬಹುದು. ಇಲ್ಲದ್ರೆ ಸಾಲದ ಅರ್ಜಿಯನ್ನು ರಿಜೆಕ್ಟ್ ಮಾಡಲಿಕ್ಕೆ ಬ್ಯಾಂಕಿನವರಿಗೆ ಇಲ್ಲ. ಇದು ಒಂದು ವಿಚಾರ ಆಯ್ತಾ. ಎರಡನೇದು, ನಿಮಗೆ ಸಾಲವನ್ನು ಪಡ್ಕೊಳ್ಳುವಾಗ ನೀವು ಇಂಥದ್ದೇ ದಾಖಲೆ ಪತ್ರಗಳನ್ನು ಏನಾದ್ರು ತನ್ನಿ, ಅದು ತನ್ನಿ, ಇದು ತನ್ನಿ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಆನ್ಲೈನಲ್ಲಿ ಅರ್ಜಿ ಬರುತ್ತೆ. ನೀವು ಕೇವಲ ನಿಮ್ಮ ಆಧಾರ್ ಕಾರ್ಡ್ ತಗೊಂಡು ಬರೋದು, ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡೋದು, ಆಧಾರ್ ನಂಬರ್ ಎಂಟರ್ ಮಾಡೋದು, ಹಾಗೆ ಆ ಅರ್ಜಿ ಮುಂದಕ್ಕೆ ಹೋಗ್ತದೆ. ಮತ್ತು ಇಲ್ಲಿಂದ ನಿಮಗೆ
ರೆಕಮೆಂಡೇಶನ್ ಲೆಟರ್ ಅಥವಾ ಶಿಫಾರಸು ಪತ್ರ ಆನ್ಲೈನಲ್ಲೇ ಬರ್ತದೆ, ಅದನ್ನು ಕೊಡುವಂಥದ್ದು. ಮತ್ತು ನಿಮಗೆ ಪ್ರಿಂಟ್ಔಟ್ ತೆಗೆದುಕೊಟ್ರೆ ಅರ್ಜಿತು, ನೀವು ಆ ಅರ್ಜಿಯನ್ನು ತಗೊಂಡು ಬ್ಯಾಂಕಿಗೆ ಹೋಗುವಂಥದ್ದು. ಬ್ಯಾಂಕಲ್ಲಿ ಅವರಿಗೂ ಅರ್ಜಿ ಕಾಣ್ತದೆ, ಆನ್ಲೈನಲ್ಲಿ ಅರ್ಜಿ ಕಾಣ್ತದೆ, ಅದನ್ನು ಅವರು ಅಪ್ರೂವ್ ಕೊಡುವಂಥದ್ದು, ಸ್ಯಾಂಕ್ಷನ್ ಮಾಡುವಂಥದ್ದು. ಆಯ್ತಾ? ಅದು ಬಿಟ್ಟು ಬೇರೆ ಏನು ಬ್ಯಾಂಕಿನವರು ಕೇಳುವ ಹಾಗೆ ಇಲ್ಲ. ಯಾಕಂದ್ರೆ ಇಲ್ಲಿಂದ ರೆಕಮೆಂಡೇಶನ್ ಹೋಗ್ತದೆ. ನಗರ ಸ್ಥಳೀಯ ಸಂಸ್ಥೆಯ ರೆಕಮೆಂಡೇಶನ್ ಮೇಲೆ ಸಿಗುವಂತ ಒಂದು ಸಾಲ ಇದೆ ಆದ್ರೆ ಅದು PM ಸ್ವನಿಧಿ ಸಾಲ. ಎಷ್ಟು ಒಂದು ಕ್ಯಾಟಗರಿಯವರಿಗೆ ಅದನ್ನು ವಿಸ್ತರಣೆ ಮಾಡಲಾಗಿದೆ. ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಅದೆಷ್ಟೋ ಜನ ಮನೆಯಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡುವವರಿದ್ದಾರೆ. ಇಲ್ಲಿ ಇರುವವರ ಪೈಕಿ ಎಷ್ಟು ಜನ ಇದ್ದೀರಿ ನಾನೀಗ ಹೇಳಿದವರು? ಬೇರೆ ಬೇರೆ ವಸ್ತುಗಳನ್ನು ಅಥವಾ ಏನದನ್ನು ಉತ್ಪನ್ನ ಮಾಡಿ ಮಾರಾಟ ಮಾಡುವವರು ಎಷ್ಟು ಜನ ಇದ್ದೀರಿ? ಕೈ ಮೇಲೆ ಹಾಕಿ. ಸರಿ, ಕೈ ಮೇಲೆ ಹಾಕಿ. ಕೈ ನೋವಾ? 1 2 ಇನ್ನು 3. ನೀನಲ್ಲಮ್ಮ, ನೀನೆಂತ ಮಾರಾಟ ಮಾಡುದು? 4 5 ಅಲ್ಲಿದ್ದಾರಾ? ಇಲ್ಲ. ನಿಮ್ಮ ಸ್ವಸಹಾಯ ಸಂಘಗಳಲ್ಲಿ ಬೇರೆಯವರಿದ್ದಾರಾ ಹೀಗೆ ವ್ಯಾಪಾರ ಮಾಡುವವರು ಅಥವಾ ಉತ್ಪಾದನೆ ಮಾಡಿ ಕೊಡುವವರು ಇದ್ದಾರಾ? ಅವರಿಗೆ ಈ ವಿಷಯ ತಿಳಿಸಬೇಕು ನೀವು. ಆಯ್ತಾ? ಇದು ಒಂದೇ ಸಾಲದಲ್ಲಿ, ಇದು ಒಂದೇ ಒಂದು ಯೋಜನೆಯಲ್ಲಿ ಅವರಿಗೆ ಸಾಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಈಗ ನಾವು ಇಷ್ಟೊಂದು ಹೇಳ್ತೇವೆ, ಇವರಿಗೆ ಬಹುಶಃ ಕಮಿಷನ್ ಉಂಟು ಅಂತ ನೀವು ಆಲೋಚನೆ. ನಮಗೆ ಕಮಿಷನ್ ಇಲ್ಲ, ನಮಗೆ ಕಮಿಷನ್ ಬೇಡ. ನಾವು ಹೇಳುದು ಯಾಕಂತ ಹೇಳಿದ್ರೆ, ನೀವು ಸಾಲವನ್ನು ಇಷ್ಟು ಸುಲಭದಲ್ಲಿ ಬೇರೆ ಯಾವುದೇ ಯೋಜನೆಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದು, ಸಾಲ ಯಾಕೆ ಬೇಕು? ನಾವು ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಮ ಹತ್ರನೇ ಅಥವಾ ಅಪ್ಪ ಕೂಡಿಟ್ಟದ್ದು ಅಂತ ಇರುವುದಿಲ್ಲ ಅಲ್ವಾ? ಅಥವಾ ನಮ್ಮ ಗಂಡನಿಗೆ ಅಥವಾ ಮನೆಯವರಿಗೆ ದೊಡ್ಡದಾದ ಒಂದು ವ್ಯಾಪಾರನೋ ಬಿಸ್ನೆಸ್ ಅಂತದ್ದು ಇರುವುದಿಲ್ಲ, ಹೌದಾ? ಅಂತ ಸಂದರ್ಭದಲ್ಲಿ ನಾವೇ ಏನಾದರೂ ಮಾಡಿ ನಮ್ಮ ಆದಾಯವನ್ನು ಹೆಚ್ಚಿಸುವ ಒಂದು ಚಟುವಟಿಕೆಯನ್ನು ಮಾಡುವುದಾದರೆ ಅದು ಇದರ ಮೂಲಕ ನೀವು ಮಾಡಬಹುದು. ಸಾಲ ಯಾಕೆ ತಗೊಳ್ಬೇಕು? ಯಾಕಂದ್ರೆ ಸಾಲ ಇಲ್ಲದೆ ಬೇರೆ ನಮಗೆ ತಗೊಂತ ಕೊಡುವವರು ಯಾರಿದ್ದಾರೆ? ಯಾರಿಲ್ಲ ಅಲ್ವಾ? ಸಾಲದ ಬದಲಾಗಿ ಇದರಲ್ಲಿ ಸಾಲದಲ್ಲಿ ನಿಮಗೆ 50,000 ರೂಪಾಯಿವರೆಗೆ ನಿಮಗೆ ಸಾಲ ಸಿಗುತ್ತೆ. ನೀವು ಹೇಳ್ಬೋದು, ಯಾಕೆ ಸಾಲ ಕೊಡುದು? ಸರ್ಕಾರದ್ದಲ್ವಾ, ನಮ್ಮದೇ ಹಣ ಅಲ್ಲ, ತೆರಿಗೆ ಹಣ. ಸರ್ಕಾರಕ್ಕೆ ಒಂದು 50,000 ಕೊಟ್ಟರೆ ಅವ್ರದ್ದು ಎಂತ ಹೋಗ್ತದೆ? ಈ ಪ್ರಶ್ನೆ ಕೆಲವರ ಹತ್ರ ಉಂಟು, ಕೇಳ್ಬೋದು. ಈಗ ನೀವು ನನಗೆ ಹೇಳಿ, 50,000 ಸಾಲ ಪಡ್ಕೊಂಡದ್ದಕ್ಕೂ 50,000 ಫ್ರೀ ಸಿಕ್ಕಿದ್ದಕ್ಕೂ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಇದೆ? ಫ್ರೀ ಸಿಕ್ಕಿದ್ರೆ ಏನಾಗ್ತದೆ? ಸಾಲ ಪಡ್ಕೊಂಡ್ರೆ ಏನಾಗ್ತದೆ? ಫ್ರೀ ಪಡ್ಕೊಂಡ್ರೆ ದುಡಿಲಿಕ್ಕೆ ಬೇಡ, ಅಲ್ಲಿ ಚಿನ್ನದ ಅಂಗಡಿ ಕಾಣ್ತದೆ, ಅಲ್ಲಿ ಸೀರೆ ಅಂಗಡಿ ಕಾಣ್ತದೆ, ಅಲ್ಲಿ ಹೋಟೆಲ್ ಕಾಣ್ತದೆ, ಅಥವಾ ಏನಾದ್ರೂ ಕಾಣ್ತದೆ ನಮ್ಗೆಲ್ಲ. 50,000 ಸಾಲ ಪಡ್ಕೊಂಡ್ರೆ ಅದು ಕಣ್ಣು ಮುಚ್ಕೊಂಡು ಬರ್ತೀವಿ ನಾವು. ಯಾಕೆ? ಈ ಹಣ ಇದಕ್ಕೆ ಖರ್ಚು ಮಾಡಿದ್ರೆ ನಾನು ಮರುಪಾವತಿ ಮಾಡಬೇಕು. ಮರುಪಾವತಿ ಮಾಡುವ ಒಂದು ಧ್ಯೇಯವನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ದುಡಿತೇವೆ, ಅದಕ್ಕಾಗಿ ದುಡಿಯುವ ಮನಸ್ಸಾಗ್ತದೆ. ಸೊ ಅದಕ್ಕಾಗಿ ಈ ಸಾಲವನ್ನು ಪಡಿಬೇಕು. ಯಾಕೆ? ಅಭಿವೃದ್ಧಿ ಹೊಂದಬೇಕಾದ್ರೆ ಸಾಲ ಬೇಕು, ಇಲ್ಲಾದ್ರೆ ಆಗೋದಿಲ್ಲ. ನೀವು ಆಲೋಚನೆ ಮಾಡಬಹುದು, ಅವರು ಟಾಟಾ ಇದ್ದಾರೆ, ಬಿರ್ಲಾ ಇದ್ದಾರೆ, ಅಂಬಾನಿ ಇದ್ದಾರೆ, ಅದಾನಿ ಇದ್ದಾರೆ, ಅವರೆಲ್ಲ ಸಾಲ ಮಾಡಿರ್ಲಿಕ್ಕಿಲ್ಲಲ್ಲ? ಮಾಡಲಿಲ್ಲ. ಅವರು ಮುಳುಗುವಷ್ಟು ಸಾಲ ಉಂಟು ಅವರಿಗೆ ಅಲ್ವಾ? ಅವರು ಮಾಡಿದ್ದಾರೆ ಅಂತ ನಾವು ಮಾಡಬೇಕಾಗಿಲ್ಲ. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅಷ್ಟು ದೊಡ್ಡ ಜನಗಳು ಕೂಡ, ಅಷ್ಟು ದೊಡ್ಡ ಜನ ಆಗಬೇಕಿದ್ರೆ ಸಾಲದ ಮೂಲಕನೇ ಹೋದದ್ದು, ನೇರವಾಗಿ ಹೋದದ್ದಲ್ಲ. ಸೊ ನಮ್ಮ ಮನಸ್ಸಲ್ಲಿ ಇರಬೇಕು, ನಾನು ಸಾಲ ಚಟುವಟಿಕೆ ಮಾಡಿ ಅದರ ಮೂಲಕ ಏನಾದರೂ ನನ್ನ ಕುಟುಂಬಕ್ಕೆ ಒಳ್ಳೆತನವನ್ನು ಬಯಸಬೇಕು. ನಾನು ಅಂಥ ಚಟುವಟಿಕೆಯ ಮೂಲಕ ನನ್ನ ಜೀವನದಲ್ಲಿ ವೃದ್ಧಿ ಆಗಬೇಕು, ಆದಾಯದಲ್ಲಿ ವೃದ್ಧಿ ಆಗಬೇಕು, ನನ್ನ ಜೀವನ ಮಟ್ಟದಲ್ಲಿ ಸುಧಾರಣೆ ಆಗಬೇಕು, ನಾನು ಒಂದು ಜನ ಆಗಬೇಕು, ಈ ಮನಸ್ಸಿರಬೇಕು. ಈಗ ಇವತ್ತು ಸಾಲ ಕೊಟ್ಟರು 15,000, ನೆಕ್ಸ್ಟ್ 25,000 ಕೊಟ್ಟರು, 50,000 ಕೊಟ್ಟರು. ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ 1 ಲಕ್ಷ ಸಾಲ 15 ಜನರಿಗೆ ಬಂದಿದೆ. 1 ಲಕ್ಷ ರೂಪಾಯಿ 4ನೇ ಹಂತದ ಸಾಲ. ಅದು ಆಕ್ಚುಲಿ ಸ್ಕೀಮ್ ಬರಲಿಲ್ಲ, ಸ್ಕೀಮ್ ಒಳಗೆ ಬರಲಿಲ್ಲ. ಆದರೆ ಕೆಲವರನ್ನು ಆಯ್ಕೆ ಮಾಡಿ 1 ಲಕ್ಷ ಸಾಲವನ್ನು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 13 ಜನರಿಗೆ ಬಂದಿದೆ. ಅದು ಯಾರಿರ್ಬೋದು ಹೇಳಿ ನೋಡುವ? ಯಾಕೆ ಆ 13 ಜನರಿಗೆ ಕೊಟ್ಟರು? ಉಳಿದವರು ಮರುಪಾವತಿ ಮಾಡಿದ್ದಾರೆ, ಯಾಕೆ ಅವರಿಗೆ ಕೊಟ್ಟರು? ಯಾಕಿರ್ಬೋದು? ವ್ಯಾಪಾರ ಉಳಿದವರು ಮಾಡ್ತಾರೆ. ಈ 13 ಜನಕ್ಕೆ ಯಾಕೆ ಅದು 1 ಲಕ್ಷ ಬಂತು? ವೆರಿ ಗುಡ್. ಸರಿಯಾದ ಟೈಮಿಗೆ ಮೊದಲೇ ಅಥವಾ ಟೈಮಿಗೆ ಸರಿಯಾಗಿ ಯಾರು ಸಾಲದ ಕಂತನ್ನು ಮರುಪಾವತಿ ಮಾಡಿದ್ದಾರೆ ಅವರ ಜಾತಕ ನೋಡಿ ಕೊಟ್ಟದ್ದು, ಗೊತ್ತಾಯ್ತಾ? ಸೊ ನಮಗೆ ಕೂಡ ಅಂತ ಒಂದು ಸರ್ಟಿಫಿಕೇಟ್ ಸಿಗಬೇಕಿದ್ರೆ ನಾವು ಕೂಡ ಟೈಮಿಗೆ ಸರಿಯಾಗಿ ನಮ್ಮ ಸಾಲವನ್ನು ಮರುಪಾವತಿ ಮಾಡಬೇಕು. ಈಗ
ಉದಾಹರಣೆಗೆ ಶನಿವಾರ ನಿಮ್ಮ ಕಂತು ಡ್ಯೂ ಆಗ್ತದೆ, ಶನಿವಾರ ಕಂತು ಡ್ಯೂ ಆಗ್ತದೆ. ನೀವು ಶನಿವಾರಕ್ಕೆ ಕಟ್ಟುವವರು, ಶನಿವಾರ ಅದು 4th ಸ್ಯಾಟರ್ಡೆ ಬಂತು, 4ನೇ ಶನಿವಾರ ಅಥವಾ 2ನೇ ಶನಿವಾರ ಬಂತು, ಏನದು ಆ ದಿವಸ? ಬ್ಯಾಂಕಿಗೆ ರಜೆ. ಶನಿವಾರದ ಬದಲು ನೀವೇನ್ ಮಾಡ್ತೀರಿ? ಬ್ಯಾಂಕಿಗೆ ರಜೆ, ಶನಿವಾರ ಹೋಗ್ಲಿಕ್ಕೆ ಆಗುದಿಲ್ಲ, ಭಾನುವಾರ ಹೋಗುದಿಲ್ಲ, ಸೋಮವಾರ ಹೋಗ್ತೀರಿ. ಕಂತು ತಪ್ಪಿತ ಇಲ್ವಾ? ಡೇಟ್ ತಪ್ಪಿತು. ಏನ್ ಮಾಡ್ಬೋದು? ಒಂದೇ ಬ್ಯಾಂಕಿಗೆ ಮೊದಲು ಇನ್ಸ್ಟ್ರಕ್ಷನ್ ಕೊಟ್ಟಿರಬೇಕು ಅಕೌಂಟಿಂದ ಕಟ್ ಮಾಡಿ ಅಂತ. ಹಾಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಲ್ಲಿ ನಿಮ್ಮ ಬ್ಯಾಂಕಲ್ಲಿ ಅಷ್ಟು ಅಮೌಂಟ್ ಅನ್ನು ನೀವು ಇಡಬೇಕು. ಅಮೌಂಟ್ ಖಾಲಿ ಮಾಡಿ ಅವರಿಗೆ ಕಟ್ ಮಾಡಿ ಎಂತ ಕಟ್ ಮಾಡೋದು ಅವರು ಅಲ್ವಾ? ಒಂದದು ಇಲ್ಲ. ಶನಿವಾರ ನಿಮಗೆ ನಿಮ್ಮ ಕಂತು ಬೀಳ್ತದೆ, ಶನಿವಾರ ರಜೆ ಇದೆ ಅಂತಂದ್ರೆ ಶುಕ್ರವಾರ ಹೋಗಿ ನೀವು ಕಟ್ಟಿ, ಅದು 2 ದಿನ ಮೊದಲೇ ಕಟ್ಟಿ ಏನಾಗ್ತದೆ. ಸೊ ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಕರೆಕ್ಟಾಗಿ ನಿಮ್ಮ ಬ್ಯಾಂಕ್ ವ್ಯವಹಾರದ ಒಂದು ತಕ್ತೆ ಏನಿದೆ ಅದು ಕರೆಕ್ಟಾಗಿ ಮೇಂಟೈನ್ ಆಗ್ತದೆ, ಅದಕ್ಕೆ ಹೇಳುದು, ಆಯ್ತಾ? ಸೊ 7% ಬಡ್ಡಿ ಸಹಾಯಧನ, ಸುಲಭವಾಗಿ ಸಾಲ ಸಿಗುವಂಥದ್ದು. 3ನೇದು, ನೀವು ವ್ಯಾಪಾರ ಮಾಡುವಾಗ QR ಕೋಡ್ ಸ್ಕ್ಯಾನ್ ಮಾಡಿ ವ್ಯಾಪಾರ ಮಾಡುವಂಥದ್ದು ನೋಡಿದ್ದೀರಿ ನಾವಲ್ವಾ? ಡಿಜಿಟಲ್ ವಹಿವಾಟು ಅಂತ ಹೇಳ್ತಾರೆ. ಈಗ ಎಲ್ಲ ಕಡೆ ಡಿಜಿಟಲ್ ವಹಿವಾಟಿಗೆ ಹೆಚ್ಚಿನ ಉತ್ತೇಜನ ಇದೆ. ಯಾರು ಡಿಜಿಟಲ್ ವಹಿವಾಟು ಮಾಡ್ತಾರೆ ಅವರಿಗೆ ತಿಂಗಳಿಗೆ 100 ರೂಪಾಯಿ ಕ್ಯಾಶ್ ಬ್ಯಾಕ್ ಪಡ್ಕೊಳ್ಳುವ ಅವಕಾಶ ಕೂಡ ಉಂಟು. 1 ವರ್ಷಕ್ಕೆ 1200 ರೂಪಾಯಿ ಕ್ಯಾಶ್ ಬ್ಯಾಕ್ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಈ ಸ್ಕೀಮಿನ ಅಡಿಯಲ್ಲಿ, ಆಯ್ತಾ? ಇದೆಲ್ಲ ಬಿಟ್ಟು ಈಗ ಹೊಸ ಯೋಜನೆ ಅಡಿಯಲ್ಲಿ ಏನಾಗಿದೆ, ಯಾರು 2ನೇ ಹಂತದ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ ಮತ್ತು 3ನೇ ಹಂತದ ಸಾಲಕ್ಕೆ ಅರ್ಹತೆ ಪಡೆದಿದ್ದಾರೆ ಅಥವಾ 3ನೇ ಹಂತದ ಸಾಲವನ್ನು ಪಡೆದಿದ್ದಾರೆ, ಅವರಿಗೆ 30,000 ರೂಪಾಯಿ ಮೌಲ್ಯದ ಒಂದು ಕ್ರೆಡಿಟ್ ಕಾರ್ಡ್ ಸಿಗ್ತದೆ. ಕ್ರೆಡಿಟ್ ಕಾರ್ಡ್ ಇರುವುದು ಬಿಸ್ನೆಸ್ಗೆ, MSMEಗೆ ಸಂಬಂಧಪಟ್ಟದ್ದು, ಬಿಸ್ನೆಸ್ಗೆ ಇರುವಂಥದ್ದು. ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಅದು ಉಪಯೋಗ ಆಗ್ತದೆ. ನಮ್ಮ ಹತ್ರ ಹಣ ಕಡಿಮೆ ಆಯಿತು, ಇನ್ನೊಂದು ಸಾಲ ತಗೊಳ್ಳಿಕ್ಕೆ ನಮಗೆ ಆಗುದಿಲ್ಲ ಅಲ್ವಾ? ಆಗ ನಾವು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ, ಎಲ್ಲೆಲ್ಲಿ ಹೋಗಿ ಸ್ವೈಪ್ ಮಾಡೋದಲ್ಲ, ನಾವು ಎಲ್ಲಿಂದ ನಮ್ಮ ವಸ್ತುಗಳನ್ನು ತರ್ತೇವೆ ಅಲ್ಲಿ ನಾವು ಸ್ವೈಪ್ ಮಾಡಿ ಅದನ್ನು ಅಲ್ಲಿಂದ ಹಣವನ್ನು ಬಳಸಿ, ಅದು ಕ್ರೆಡಿಟೇ, ಅದರ ಮೂಲಕ ನಾವು ಪರ್ಚೇಸ್ ಮಾಡುವಂಥದ್ದು. ಅದಕ್ಕೆ 50 ದಿನಗಳವರೆಗೆ ನಿಮಗೆ ಬಡ್ಡಿ ಇಲ್ಲ. 50 ದಿನಗಳವರೆಗೆ ಬಡ್ಡಿ ಇಲ್ಲ. 50 ದಿನಗಳ ನಂತರ ತಿಂಗಳಿಗೆ 1.5% ಬಡ್ಡಿ ಇದೆ. ಅರ್ಥ ಆಯ್ತಾ? ಸೊ ಇದು ಅವಕಾಶ ಕೂಡ ಉಂಟು, ಇದನ್ನು ಕೂಡ ನೀವು ಸದುಪಯೋಗ ಮಾಡಬಹುದು. ಯಾರಿಗೆ ಕ್ರೆಡಿಟ್ ಕಾರ್ಡ್ ಬೇಕು ಅವರು ಅರ್ಜಿ ಹಾಕಬೇಕು. ಆನ್ಲೈನಲ್ಲೇ ಅರ್ಜಿ ಹಾಕುವುದು. ಹೇಗೆ ನೀವು ಸಾಲಕ್ಕೆ ಮೊದಲು ಅರ್ಜಿ ಹಾಕ್ತೀರಿ, ಅದೇ ರೀತಿ ಆನ್ಲೈನಲ್ಲಿ ಇದಕ್ಕೂ ಕ್ರೆಡಿಟ್ ಕಾರ್ಡಿಗೂ ಅರ್ಜಿ ಹಾಕಲಿಕ್ಕೆ ಅವಕಾಶ ಇದೆ. ಸೊ ಇಷ್ಟೆಲ್ಲ ವಿಚಾರ ನಾನು ಹೇಳಿದೆ. ಏನಾದರೂ ಡೌಟ್ ಇದೆಯಾ? ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಶ್ರೀಮತಿ ಐರಿನ್ ರೆಬೆಲ್ ಇವರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ನಮ್ಮ ನಗರಸಭೆಯ ಪೌರಾಯುಕ್ತರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಉಳ್ಳಾಲ ನಗರಸಭಾ ಪೌರಾಯುಕ್ತ ಸಂತೋಷ್ SD ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಪೌರಾಯುಕ್ತ ಸಂತೋಷ್ SD, ನಮ್ಮಲ್ಲಿರುವಂತಹ ಬಡಜನರ ದುಡಿಮೆಗೆ ಸಹಕಾರವಾಗಲು ಮತ್ತು ಅವರ ಜೀವನ ಸುಧಾರಣೆಯಾಗಲು PM ಸ್ವನಿಧಿ ಯೋಜನೆ ಫಲಾನುಭವಿಗಳ ಜೀವನಕ್ಕೆ ಆಧಾರವಾಗಿದೆ ಎಂದು ತಿಳಿಸಿದರು. ಒಂದು ಲೋಕ ಕಲ್ಯಾಣ ಮೇಳ, ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂಥ ಲೀಡ್ ಬ್ಯಾಂಕ್ ಮುಖ್ಯಸ್ಥರೇ ಹಾಗೂ ಸ್ವಸಹಾಯ ಸಂಘಗಳ ಅಧ್ಯಕ್ಷರೇ ಹಾಗೂ ಸಂಪನ್ಮೂಲ ವ್ಯಕ್ತಿಯಾದಂಥ ಐರಿನ್ ಅವರೇ ಮತ್ತು ಎಲ್ಲ ಬ್ಯಾಂಕ್ನ ಮುಖ್ಯಸ್ಥರೇ ಹಾಗೂ ಈ ಒಂದು ಸಭೆಯಲ್ಲಿ ಆಗಮಿಸಿರುವಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರೇ, ಈ ಒಂದು ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಕನಸಿನ ಯೋಜನೆಯಾದಂಥ PM ಸ್ವನಿಧಿ ಅಂದರೆ
ಎಲ್ಲ ಒಂದು ಅನಕ್ಷರಸ್ಥರಿಗೂ ಮತ್ತು ಏನು ಈಗಾಗಲೇ ನಮ್ಮ ಮೇಡಮ್ ಅವರು ಮಾಹಿತಿ ಕೊಟ್ಟಿದ್ದಾರೆ, ಏನು ಈ ಒಂದು PM ಸ್ವನಿಧಿ ಯೋಜನೆನ ಯಾವ ಉದ್ದೇಶಕ್ಕೆ ಮಾಡಿದರು ಮತ್ತು ಏನೇನು ಮಾನದಂಡಗಳಿದೆ ಮತ್ತು ಲೋನ್ ಪಡಿಬೇಕಾದ್ರೆ ಯಾವ್ಯಾವ ಒಂದು ಅರ್ಹತೆಗಳು ಇರಬೇಕು ಮತ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಎಲ್ಲ ವಿಚಾರವಾಗಿ ಮಾಹಿತಿಯನ್ನು ಈಗಾಗಲೇ ನೀಡಿದ್ದಾರೆ ಮತ್ತು ಇನ್ನೂ ಕೂಡ ನೀಡುವವರಿದ್ದಾರೆ. ನಮ್ಮ ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಏನು ಗುರಿ ನಿಗದಿಪಡಿಸಲಾಗಿತ್ತು, ಆ ನಿಗದಿಪಡಿಸಲಾದಂಥ ಗುರಿಗಿಂತನೂ ಹೆಚ್ಚುವರಿಯಾಗಿ ಹಿಂದೆ 1065 ಜನಗಳಿಗೆ ಸುಮಾರು 10,000 ಸಾಲನ್ನು ಈಗಾಗಲೇ ನೀಡಿದ್ದಾರೆ. ಮತ್ತು ಆ ಗುರಿಯನ್ನು ಮರು ನಿಗದಿಪಡಿಸಿರೋದ್ರಿಂದ ನಾವು ಒಂದು 50% ಇದ್ದೀವಿ. ಮತ್ತು ಉಳಿದಂತೆ ಸುಮಾರು 20,000 ಗುರಿಗೆ ಈಗಾಗಲೇ ನಾವು ಗುರಿ ನಿಗದಿಗಿಂತನೂ ಹೆಚ್ಚುವರಿಯಾಗಿ ನಾವು ಸುಮಾರು 3 ಪಟ್ಟು ಹೆಚ್ಚುವರಿ ಈಗಾಗಲೇ ಅದನ್ನು ಸಾಧಿಸಿದ್ದೀವಿ. ಮತ್ತು ಅದೇ ಥರನೇ 50,000ಕ್ಕೂ ಕೂಡ ಸುಮಾರು 3-4 ಪಟ್ಟು ಹೆಚ್ಚಿನ ಗುರಿಯನ್ನು ನಾವು ಈಗಾಗಲೇ ಸಾಧಿಸಿದ್ದೀವಿ. ಇದಕ್ಕೆ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಯಾರಿಗೆ ತಲುಪಿಸ್ಬೇಕು ಈ ಒಂದು ನಿಜವಾಗಿ ಸಲ್ಲಬೇಕಾಗಿದ್ದಂಥ ಒಂದು ಸೌಕರ್ಯನ ಅತಿ ತುರ್ತಾಗಿ ಎಲ್ರಿಗೂ ಕೂಡ ಬಹಳ ಕ್ಷಿಪ್ರವಾಗಿ ಮಾಡಿದ್ದಾರೆ. ಮತ್ತು ಆ ಮುಖಾಂತರ ನಮ್ಮಲ್ಲಿರುವಂಥ ಒಂದು ಏನು ಬಡ ಜನ ಇರ್ಬೋದು, ಏನು ಕಲಿಕೆಯಲ್ಲಿ ಹಿಂದುಳಿದವರು ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಒಂದು ದುಡಿಮೆಗೆ ಸಹಕಾರ ಆಗುವಂಥ ಒಂದು ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಏನು ಸಾಧ್ಯನೋ ಅದು ಅವ್ರನ್ನ ಗುರುತಿಸಿ ಈ ಒಂದು PM ಸ್ವನಿಧಿ ಯೋಜನೆ ಮುಖಾಂತರ ಅವರ ಜೀವನಕ್ಕೆ ಆಧಾರ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಹೆಚ್ಚಿನವರು ಕೂಡ ಇವತ್ತೆಲ್ಲರೂ ಇದ್ದೀರಿ ಈ ಸಭೆಯಲ್ಲಿ. ತಮ್ಮ ಏನು PM ಸ್ವನಿಧಿ ಯೋಜನೆಯಿಂದ ತಮಗೆ ಯಾವ ಥರ ಅನುಕೂಲ ಆಗಿದೆ ಅನ್ನೋದನ್ನು ಕೂಡ ನೀವು ಇಲ್ಲೇನು ತಮಗೆ ಹೇಳ್ಕೊಳ್ಳಿಕ್ಕೆ ಕೂಡ ಒಂದು ಅವಕಾಶ ಇದೆ. ಮುಂದೆ ಈ ನಮ್ಮಿಂದ ಯಾವ ಥರ ಸೌಕರ್ಯಗಳು ಅಥವಾ ಸಹಕಾರ ನೀಡಬೇಕು ಅನ್ನೋದಕ್ಕೂ ಕೂಡ ನಾವು ಸದಾ ಕಾಲ ನಮ್ಮೊಂದಿಗೆ ನಿಮ್ಮ ಸಿಬ್ಬಂದಿಗಳು ನಾವು ಕೂಡ ಇದ್ದೇವೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಈ ಒಂದು ಅವಕಾಶಕ್ಕಾಗಿ ನಾನು ವಂದನೆ ನೆನಪಿಸ್ತೇನೆ. ಧನ್ಯವಾದಗಳು. ಭಾಷಣ ಮಾಡಿದಂಥ ಮಾನ್ಯ ಪೌರಾಯುಕ್ತರಿಗೆ ಧನ್ಯವಾದಗಳು. ಸಾಂಕೇತಿಕವಾಗಿ 4 ಮಂದಿ ಫಲಾನುಭವಿಗಳಿಗೆ ಹೊಸ ಸಾಲ ಮಂಜೂರಾತಿ ಪತ್ರವನ್ನು ನೀಡಲಿಕ್ಕಿದ್ದೇವೆ. ಮಂಜೂರಾತಿ ಪತ್ರ ಅಲ್ಲ, ನಾವು ಬ್ಯಾಂಕಿಗೆ ಆಲ್ರೆಡಿ ಈ ಅರ್ಜಿಗಳು ಹೋಗಿದೆ. ಒಂದು ಬ್ಯಾಂಕಲ್ಲಿ ನಿಮಗೆ ಸಾಲ ಸಿಗ್ಲಿಕ್ಕಿದೆ. ನಾವು ಅರ್ಜಿಯನ್ನು ನಿಮಗೆ LOR ಮತ್ತು ಅರ್ಜಿಯನ್ನು ನಿಮಗೆ ಹ್ಯಾಂಡ್ ಓವರ್ ಮಾಡಿ ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಇದೇ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಸಾಲ ಮಂಜೂರಾತಿ ಪತ್ರವನ್ನು ನೀಡಲಾಯಿತು. ಸಂತೋಷ್ ಅವರೇ, ಸಂಜೀವಿನಿ ಒಕ್ಕೂಟ ಎಲ್ಲ ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷರೇ, ಮತ್ತು ಸಂಪನ್ಮೂಲ ವ್ಯಕ್ತಿ ಆದಂಥ ಮಿಷನ್ ಮ್ಯಾನೇಜರ್ ಐರಿನ್ ಮೇಡಮ್ ಅವರೇ, ಮತ್ತು ನಮ್ಮ ಆರ್ಥಿಕ ಸಮಾವೇಶ ಲತೇಶ್ ಅವರೇ, ಹಾಗೂ ಕರ್ನಾಟಕ ಬ್ಯಾಂಕ್ ಮತ್ತು SBI ಪ್ರಬಂಧಕರು, ಮತ್ತು ಇಲ್ಲಿ ಸೇರುವ ಎಲ್ಲ ಸ್ವಸಹಾಯ ಸಂಘಗಳ ಮೆಂಬರ್ಸ್ ಮತ್ತು ಸಾರ್ವಜನಿಕ ಮಿತ್ರರು. ಈಗ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಈ ಕಾರ್ಯಕ್ರಮ ನಾವು ಆಯೋಜಿಸಿದ ಉದ್ದೇಶ ಇದು PM ಸ್ವನಿಧಿ ಸ್ಕೀಮ್ ಉಂಟಲ್ಲ ಸರ್ಕಾರದ್ದು, ಅದರ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡುವ ಅಂತ. ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು, ಸುಮಾರು ಅದು ಈ ಸ್ಕೀಮನ್ನು ಜಾರಿಗೊಳಿಸಿ ಸಮಯ ಆಯಿತು. ಆದರೂ ಇನ್ನೂ ಪರ್ಸೆಂಟೇಜ್ ಲೆಕ್ಕ ನೋಡಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ತುಂಬ ಗ್ಯಾಪ್ ಇದೆ. ಸುಮಾರು ಜನರು ಮಾಡಿಸಲಿಲ್ಲ, ಈ ಲೋನ್ಗೆ ಅಪ್ಲೈ ಮಾಡಲಿಲ್ಲ ಬ್ಯಾಂಕ್ಗಳಿಗೆ, ಅಥವಾ ಕೆಲವು ಕಡೆಗಳಲ್ಲಿ ಬ್ಯಾಂಕಿಗೆ ಅಪ್ಲೈ ಮಾಡಿದ್ರ ಬಟ್ ನೀವು ಹೋಗ್ತಾ ಇಲ್ಲ. ಕೆಲವು ಸರ್ತಿ ಬ್ಯಾಂಕ್ನಿಂದ ಕಾಲ್ ಮಾಡಿದಾಗ ನಾವು ಅಪ್ಲೈ ಮಾಡಲಿಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂಥದ್ದೆಲ್ಲ ರಿಪ್ಲೈ ಬರ್ತಾ ಉಂಟು. ಹಾಗಾಗಿ ಏನಾಯಿತು, ಸುಮಾರು ಅಪ್ಲಿಕೇಶನ್ಸ್ ಇನ್ನೂ ಪೆಂಡಿಂಗ್ ಸ್ಟೇಜಲ್ಲಿದೆ, ಸ್ಯಾಂಕ್ಷನ್ ಆಗಲಿಲ್ಲ ಲೋನ್.
ಸೊ ಹಾಗೆ ನಿಮಗೆ ಯಾವಾಗ ಬ್ಯಾಂಕಿಂದ ಫೋನ್ ಬಂದರೆ ನೀವೆಲ್ಲರೂ ಈ ಥರ ಸಂಘ ಕಾರ್ಯಕ್ರಮ ಆಯೋಜಿಸಿದಲ್ಲಿ ಅವರು ಅಪ್ಲೈ ಮಾಡಿರ್ತಾರೆ ನಿಮ್ಮ ಪರವಾಗಿ, ಬಟ್ ನೀವು ಅಲ್ಲಿ ಬ್ರ್ಯಾಂಚಿಗೆ ಹೋಗಿರೋದಿಲ್ಲ. ಅಂಥ ಕಾಲ್ ಬಂದಾಗ ಕೂಡಲೇ ಬ್ಯಾಂಕಿಗೆ ಹೋಗಿ. ಮತ್ತು ಯಾರ್ಯಾರಿಗೆ ಇನ್ನೂ ಈ ಯೋಜನೆ ಲಾಭ ಸಿಕ್ಕಿಲ್ಲ ಅವರು ಅಲ್ಲಿ ಅಪ್ಲೈ ಮಾಡಿ, ಹೊಸತು ಲೋನಿಗೆ ಅಪ್ಲೈ ಮಾಡಿ. ನಿಮಗೆ ಅನಿಸ್ಬೋದು ಇದು ಸಣ್ಣ ಲೋನ್ ಅಲ್ವಾ, 10,000, 20,000, 50,000 ನಂತರ ಇದರಿಂದ ಎಂತ ಮಾಡಲಿಕ್ಕಾಗ್ತದೆ ಅಂತ. ಆದರೆ ಇದ್ರ ಉದ್ದೇಶ ಎಂತಂದರೆ, ಈಗ ಆರ್ಥಿಕವಾಗಿ ಏನು ಅವರಿಗೆ ಸಹಾಯ ಒಂದು ಪ್ರತಿಯೊಂದು ಮನೆಯಲ್ಲೊಬ್ಬರು ಹೆಣ್ಮಕ್ಳು ಇರ್ಬೋದು, ಕೆಲವರು ಶಾಲೆ ಕಾಲೇಜ್ ಹೋಗಿ ಕೆಲಸ ಸಿಗದೆ ಮನೆಯಲ್ಲಿರ್ಬೋದು, ಅಥವಾ ಎಲ್ಲ ಮಕ್ಕಳನ್ನು ನೋಡ್ಕೊಳ್ಳೋ ಜವಾಬ್ದಾರಿಯಿಂದ ಮನೆಯಲ್ಲಿರ್ಬೋದು, ಅಥವಾ ಈಗ ಸಣ್ಣ ಸಣ್ಣ ಬೀದಿ ವ್ಯಾಪಾರಿಗಳೆಲ್ಲ ಇರ್ತದೆ. ಲೋನಿಗೆ ಬ್ಯಾಂಕಿಗೆ ಹೋಗ್ಬೇಕಿದ್ರೆ, ಅಯ್ಯೋ ಲೋನಿಗೆ ಅಲ್ಲಿ ಬ್ಯಾಂಕಿಗೆ ಹೋದರೆ ಸೆಕ್ಯೂರಿಟಿ ಕೇಳ್ತಾರೆ, ನಮಗೆ ಅದೆಲ್ಲ ಕಾಗದ ಪತ್ರ ತೊಗೊಂಡು ಬರ್ಲಿಕ್ಕೆ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಬ್ಯಾಂಕಿಗೆ ಹೋಗಿರೋದಿಲ್ಲ. ಸೊ ಆ ಕಾರಣಕ್ಕೆ ಇದು ಒಂದು ಸಣ್ಣ ಹೆಜ್ಜೆ. ಈಗ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗನ್ನು ನೀವು ಹತ್ತಬೇಕಾದ್ರೆ ಫಸ್ಟು ಮೊದಲ ಮೆಟ್ಟಿಲಿಂದ ನೀವು ಏರ್ತಾ ಹೋಗೋದಲ್ವಾ. ಸೊ ಹಾಗೆ ಇದೊಂದು ಫಸ್ಟ್ ಮೆಟ್ಟಿಲು, ನಿಮ್ಮ ಯಶಸ್ಸಿಗೆ ಒಂದು ಫಸ್ಟ್ ಮೆಟ್ಟಿಲು ಅಂತ ಎನಿಸಿ ಒಂದು ಕಡೆ ಆರಂಭ ಮಾಡಬೇಕು. ಸೊ ಹಾಗೆ ಮಾಡ್ಬೋದು. ಈಗ ನಾವು ನೋಡ್ಬೋದು ದೊಡ್ಡ ದೊಡ್ಡ ಚೀನಾ, ಜಪಾನಲ್ಲೆಲ್ಲ ಅವರಲ್ಲಿ ತುಂಬ ಅಭಿವೃದ್ಧಿ ಆಗ್ತಾ ಇದೆ. ಯಾಕೆ? ಅಲ್ಲೆಲ್ಲ ಖಾಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ಮಾಡಿ ಆ ರಾಷ್ಟ್ರಗಳು ಮುಂದೆ ಬಂದದಲ್ಲ, ಪ್ರತಿ ಮನೆಯಲ್ಲೂ ಒಂದೊಂದು ಉದ್ಯೋಗ ಮಾಡ್ತಾರಂತೆ. ಪ್ರತಿಯೊಂದು ಫ್ಯಾಮಿಲಿಯಲ್ಲಿ ಒಂದೊಂದು ವ್ಯಕ್ತಿ ಒಂದೊಂದು ಉದ್ಯೋಗ, ಸಣ್ಣ ಸಣ್ಣ ಮನೆ ಕೆಲಸದ ಒಟ್ಟಿಗೆ ಏನಾದರೂ ಕುಟುಂಬಕ್ಕೆ ಆಧಾರ ಆಗುವಂಥ ಯಾವುದಾದ್ರೂ ಉತ್ಪನ್ನವನ್ನು ಮನೆಯಲ್ಲಿ ತಯಾರು ಮಾಡ್ತಾರೆ. ಹಾಗಾಗಿ ದೇಶ ಸಹ ಮುಂದುವರಿತದೆ, ಮತ್ತು ನಮಗೆ ಒಂದು ಆರ್ಥಿಕವಾಗಿ ಒಂದು ಸಹಾಯ ಸಹ ಆಗ್ತದೆ. ಸೊ ಆದ್ದರಿಂದ ಅದಕ್ಕೆ ಬೇಕಾದ ನಿಮ್ಮ ಮಾಹಿತಿಯನ್ನು ಆಗಲೇ ಐರಿನ್ ಮೇಡಮ್ ಕೊಟ್ಟಿದ್ದಾರೆ. ಇದು ಅಲ್ಲದೆ ಬೇರೆ ಗೌರ್ಮೆಂಟ್ ಸ್ಕೀಮ್ಗಳು ಉಂಟು, ಸುರಕ್ಷಾ ಯೋಜನೆಗಳು ಉಂಟು, PMSBY, JJB, ಅದ್ರ ಬಗ್ಗೆ ಸಹ ನಮ್ಮ ಲತೇಶ್ ಅವರು ನಿಮಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ. ಅದರ ಲಾಭವನ್ನು ಎಲ್ಲರೂ ಪಡೆದುಕೊಳ್ಬೇಕಾಗಿ ವಿನಂತಿ. ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ಬ್ಯಾಂಕಿನ ವ್ಯವಸ್ಥಾಪಕರ ಎರಡು ಮಾತುಗಳನ್ನಾಡಬೇಕಾಗಿ. ವೇದಿಕೆಯಲ್ಲಿರುವ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ನೆರೆದಿಂತ ನಾಗರಿಕರೇ, ಇವತ್ತು ನಡೆಯುವಂಥ ಲೋಕ ಕಲ್ಯಾಣ ಮೇಳ PM ಸ್ವನಿಧಿ ವಿಷಯವನ್ನು ಅಚ್ಚುಕಟ್ಟಾಗಿ ನಮ್ಮ ಮೇಡಮ್ ಎಲ್ಲ ಮಾಹಿತಿಯನ್ನು ನಿಮಗೆ ನೀಡಿದ್ದಾರೆ. ನಮ್ಮ ಕರ್ನಾಟಕ ಬ್ಯಾಂಕಲ್ಲಿ ನಾವು ಹಲವಾರು ಅಪ್ಲಿಕೇಶನ್ಗಳನ್ನು ಪ್ರೋಸೆಸ್ ಮಾಡಿದ್ದೇವೆ. ಇದರಲ್ಲಿ ನಮ್ಮ ಗ್ರಾಹಕರು ಯಾರಾದರೂ ಇದ್ದರೆ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇನ್ನೂ ಸಹ ನಾವು ಕೊಡ್ತೇವೆ. ನಮ್ಮ ಬ್ಯಾಂಕಲ್ಲಿ ಇದರ ವಿಷಯ ನಾವು ತುಂಬ ಪ್ರಮೋಟ್ ಮಾಡ್ತಾ ಇದ್ದೇವೆ. ನಿಮಗೆ ಎನಿ ಟೈಮ್ ಬಂದು ಇದರ ಲಾಭವನ್ನು ನೀವು ಪಡ್ಕೊಳ್ಬೋದು. ಅಲ್ಲದೆ ಬೇರೆ ಗೌರ್ಮೆಂಟ್ ಇತರ ಸೌಲಭ್ಯಗಳು ಸಹ ನಮ್ಮಲ್ಲಿ ಇದೆ. ಬೀಮಾ ಇನ್ಶೂರೆನ್ಸ್, ಇದು ಜೀವನ್ ಜ್ಯೋತಿ, ಆ ಥರ ಎಲ್ಲ ನಮ್ಮ ಬ್ಯಾಂಕಲ್ಲಿ ಅದರ ಸೌಲಭ್ಯ ನೀವು ಬಂದು ಪಡ್ಕೊಳ್ಬೋದು ಅಂತ ಕೇಳಿಕೊಳ್ತೀನಿ. ಮಂಗಳೂರು ಆರ್ಥಿಕ ಸಾಕ್ಷರತಾ ಕೇಂದ್ರದ ಆರ್ಥಿಕ ಸಮಾಲೋಚಕ ಲತೇಶ್ ಮಾತನಾಡಿ, ಸಾಮಾಜಿಕ ಭದ್ರತಾ ಯೋಜನೆ, ಡಿಜಿಟಲ್ ವ್ಯವಹಾರ, ಜನಸುರಕ್ಷಾ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು. ಧನ್ಯವಾದಗಳು ಸರ್. ಮುಂದೆ ನಮಗೆ ಒಂದು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ವಿವಿಧ ಬ್ಯಾಂಕ್ ಯೋಜನೆಗಳ ಬಗ್ಗೆ ಹಾಗೂ ಕ್ರೆಡಿಟ್ ಕಾರ್ಡ್ ಮುಂತಾದ ಬ್ಯಾಂಕಿನ ವಿವಿಧ ಸೌಲಭ್ಯಗಳ ಬಗ್ಗೆ, ಬೀದಿ ವ್ಯಾಪಾರಿಗಳಿಗೆ ಸಿಗುವಂಥ ವಿವಿಧ ಸೌಲಭ್ಯಗಳ ಬಗ್ಗೆ ನಮಗೀಗ ಮಾಹಿತಿಯನ್ನು ಕೊಡಲಿಕ್ಕೆ ಲತೇಶ್, ಆರ್ಥಿಕ ಸಮಾಲೋಚಕರು, ಆರ್ಥಿಕ ಸಾಕ್ಷರತಾ ಕೇಂದ್ರ ಮಂಗಳೂರು. ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಸೇರಿರುವ ಎಲ್ಲ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಬೀದಿ ಬದಿ ವ್ಯಾಪಾರಸ್ಥರೇ ಮತ್ತು ಸ್ವಸಹಾಯ ಗುಂಪಿನ ಸದಸ್ಯರೇ, ಮುಖ್ಯವಾಗಿ ಸ್ವನಿಧಿ ಯೋಜನೆ ಅಡಿಯಲ್ಲಿ ಹೇಳಿದರು ಏನು ಸೌಕರ್ಯ, ಸಾಲ ಸೌಕರ್ಯ ಇಲ್ಲ. ಇದರ ಜೊತೆಗೆ ಸಿಗುವಂಥ ಇತರೆ ಸೌಲಭ್ಯಗಳ ಬಗ್ಗೆ, ನೀವು 2ನೇ ಟ್ರಾನ್ಸ್ ಆಗಿದೆ, 25,000 ಸರಿಯಾಗಿ ಕಟ್ಟಿದರೆ ಮುಂದಕ್ಕೆ ನೀವು ಸಾಲ ಪಡಿಬೋದು. ಅದರ ಜೊತೆಗೆ ಏನಂತ ಹೇಳಿದರೆ ಕ್ರೆಡಿಟ್ ಕಾರ್ಡ್ ಸೌಕರ್ಯ ಕೂಡ ಹೇಳಿದ್ದಾರೆ. ಡೆಬಿಟ್ ಕಾರ್ಡ್ ಅಂತ ಕೇಳಿದ್ದೀರಲ್ಲ, ATM ಕಾರ್ಡ್, ನಿಮ್ಮದು ನಿಮ್ಮ ಖಾತೆಯಲ್ಲಿರುವಂಥ ಹಣವನ್ನು ತೆಗಿಬೋದು. ಅದೇ ರೀತಿ ನಿಮ್ಮ ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ನಿಮಗೆ ಬೇಕಾಗುವಂಥ ಕಚ್ಚಾ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಈ ಕ್ರೆಡಿಟ್ ಕಾರ್ಡ್ ಸೌಕರ್ಯವನ್ನು ಪಡಿಬೋದು. ಇದು ಅಲ್ಪಾವಧಿ ಸಾಲದ ರೀತಿ ಇರ್ತದೆ. ನಿಗದಿತ ಸಮಯದೊಳಗೆ ನೀವು ಪಾವತಿ ಮಾಡಿದರೆ ಇದಕ್ಕೆ ಯಾವುದೇ ಬಡ್ಡಿ ದರ ಬೀಳುವಂಥದ್ದು ಇರುವುದಿಲ್ಲ. ಮತ್ತು ಇದನ್ನು ATM ಕಾರ್ಡ್ ಆಗಿ ಕ್ರೆಡಿಟ್ ಕಾರ್ಡನ್ನು ಕ್ಯಾಶ್ ತೆಗೆದ್ರೆ ಇದಕ್ಕೆ ದಂಡ ಬೀಳುವಂಥದ್ದೆಲ್ಲ ಇರ್ತದೆ. ಹಾಗಾಗಿ ಇದರ ಬಗ್ಗೆ ಜೋಪಾನ ಮಾಡಿದರೆ ಒಳ್ಳೆಯದು. ಮತ್ತು ಏನು ನೀವು UPI ಯೂಸ್ ಮಾಡ್ತೀರಿ ನೋಡಿ, ಗೂಗಲ್ ಪೇ, ಫೋನ್ಪೇ ಎಲ್ಲ, ಇದಕ್ಕೆ ಕೂಡ ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಲಿಂಕ್ ಮಾಡ್ಕೊಳ್ಬೋದು. ಇದರ ಮೂಲಕ ಏನು ಅಂತ ಹೇಳಿದರೆ ವಾಣಿಜ್ಯ ಉದ್ದೇಶಕ್ಕೆ ಪಾವತಿ ಮಾಡಲಿಕ್ಕೆ ಅವಕಾಶ ಇದರಲ್ಲಿ ಇರ್ತದೆ. ಮತ್ತು ಜನರಲ್ ಆಗಿ ಆಯಾ ಬ್ಯಾಂಕ್ಗಳ ನಿಯಮಾನುಸಾರ ಬಿಲ್ಲಿಂಗ್ ಡೇಟ್ ಅಂತ ಇರ್ತದೆ. ಹೆಚ್ಚಾಗಿ ಕೆನರಾ ಬ್ಯಾಂಕಲ್ಲಿ 20 ತಾರೀಕಿನ ಒಳಗಾಗಿ ಏನು ನಾವು ಕ್ರೆಡಿಟ್ ಕಾರ್ಡನ್ನು ಬಳಕೆ ಮಾಡಿದ್ದೇವೆ ನೋಡಿ, ಅದರ ಬಿಲ್ಲಿಂಗ್ ಡೇಟ್ ಆಗ್ತದೆ. ನಮಗೆ ಪಾವತಿ ದಿನಾಂಕ 8ನೇ ತಾರೀಕು, ಮುಂಬರುವ 8ನೇ ತಾರೀಕಿಗೆ ಇರ್ತದೆ. ಅದರ ಒಳಗಾಗಿ ಪಾವತಿ ಮಾಡಿದರೆ ನಮಗೆ ಯಾವುದೇ ಚಾರ್ಜಸ್ ಬೀಳುವುದಿಲ್ಲ. ಇದು ಕ್ರೆಡಿಟ್ ಕಾರ್ಡ್ನ ನಿಯಮಾವಳಿಯಲ್ಲಿ ಇರುವಂಥದ್ದು. ಮತ್ತು ಜನರಲಿ ಆಗಿ ಏನಂತ ಹೇಳಿದರೆ ಉಳಿದಂಥ ಈಗ ಬ್ಯಾಂಕ್ಗಳಲ್ಲಿ ಕ್ರೆಡಿಟ್ ಕಾರ್ಡನ್ನು ಇಶ್ಯೂಯೆನ್ಸ್ ಚಾರ್ಜ್ ಅಂತೇಳಿ ನಿಮಗೆ ಕೊಡುವುದಕ್ಕೆ ಚಾರ್ಜ್ ಇದೆ, ಮತ್ತು ವಾರ್ಷಿಕ ಬಿಲ್ ಅಂತ ಇರ್ತದೆ. ಆದರೆ ಈ PM ಸ್ವನಿಧಿ ಯೋಜನೆಯಲ್ಲಿ ಬರುವಂಥ ಕ್ರೆಡಿಟ್ ಕಾರ್ಡ್ಗೆ ಯಾವುದೇ ಆ ರೀತಿಯ ಚಾರ್ಜಸ್ಗಳು ಇರುವುದಿಲ್ಲ.
ಹಾಗಾಗಿ ದಯವಿಟ್ಟು ಇದನ್ನ ಕೂಡ ನಿಮ್ಮ ವ್ಯಾಪಾರ ವ್ಯವಹಾರದ ಅಭಿವೃದ್ಧಿಯ ದೃಷ್ಟಿಯಿಂದ ಇದರ ಸದ್ಬಳಕೆ ಮಾಡಿದ್ರೆ ಒಳ್ಳೇದು. ಮತ್ತೆ ಮುಂದೆ ಕೇಳೋದಾದ್ರೆ ಏನು ಅಂತ ಹೇಳಿದ್ರೆ ಅದೇ ಸುರಕ್ಷಾ ಬಿಮಾ ಯೋಜನೆಗಳು. ಕಳೆದ ಮೇ 25ರ ನಂತರ ಬಹುತೇಕ ಬ್ಯಾಂಕಿನಲ್ಲಿ ರಿನ್ಯೂವಲ್ ಆಗಿದೆ. 20 ರೂಪಾಯಿ ಇನ್ಶೂರೆನ್ಸ್ ಮಾಡ್ತಿದ್ದೀರಾ? ಸಾಕಷ್ಟು ಬಾರಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. PMSBY ಅಂತೇಳಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಇದೊಂದು ಅಪಘಾತ ವಿಮೆ ಆಗಿದೆ. 18ರಿಂದ 70 ವರ್ಷದ ಒಳಗಿನವರು ಉಳಿತಾಯ ಖಾತೆ ಹೊಂದಿರುವವರು ಇದಕ್ಕೆ ಸೇರ್ಕೊಳ್ಬಹುದು. ಸೇರ್ಕೊಂಡ್ರೆ ಲಾಭ ಏನು ಅಂತ ಹೇಳಿದ್ರೆ ಆಕಸ್ಮಿಕ ದುರ್ಘಟನೆ, ಅದು ರಸ್ತೆ ಅಪಘಾತ ಮಾತ್ರ ಅಲ್ಲ, ವಿದ್ಯುತ್ ಶಾಕ್ ಆಗಿರ್ಬೋದು, ಸಿಡಿಲು ಬಡಿಯುವಂಥದ್ದು, ಹಾವು ಕಚ್ಚುವಂಥದ್ದು, ಅಥವಾ ನಾವು ಕೆಲಸ ಕಾರ್ಯ ಮಾಡುವಾಗ ಆಯ ತಪ್ಪಿ ಬಿದ್ದು ಶಾಶ್ವತ ಅಂಗನ್ಯೂನ್ಯತೆಗಳಾದ್ರೆ ಅಂತ ಸಂದರ್ಭದಲ್ಲಿ ವಿಮಾ ರಕ್ಷಣೆಯನ್ನು ಕೊಡುವಂಥದ್ದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ. ವಾರ್ಷಿಕ ಕೇವಲ 20 ರೂಪಾಯಿಗೆ. ಹಾಗಾಗಿ ದಯವಿಟ್ಟು ಇದಕ್ಕೆ ನೋಂದಣಿ ಮಾಡ್ಕೊಳ್ಳಿ. ಈಗ ರಿನ್ಯೂವಲ್ ಆಗಿದೆಯಾ ಇಲ್ವಾ ಅಂತ ಹೇಳಿ ನಿಮ್ಮ ಪಾಸ್ಬುಕ್ ಎಂಟ್ರಿ ನೋಡಿದ್ರೆ ಗೊತ್ತಾಗ್ತದೆ. ರಿನ್ಯೂವಲ್ ಆಗಿರುವುದಿಲ್ಲ ಯಾವಾಗ ಅಂತ ಕೇಳಿದ್ರೆ ಸಾಕಷ್ಟು ಬ್ಯಾಲೆನ್ಸ್ ರಿನ್ಯೂವಲ್ ಅವಧಿಯಲ್ಲಿ ನಿಮ್ಮ ಬ್ಯಾಂಕ್ ಅಲ್ಲಿ ಇಲ್ಲದಿದ್ರೆ, ಅಥವಾ ನಿಮ್ಮ ಅಕೌಂಟ್ ಡಾರ್ಮೆಟ್ ಅಥವಾ KYC ಏನು ಮಾಡದೆ ನಿಷ್ಕ್ರಿಯ ಆಗಿದ್ರೆ ಅಕೌಂಟ್, ಅಂತ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಇದು ಆಟೋ ಡೆಬಿಟ್ ಆಗಿರುವುದಿಲ್ಲ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ತಿಳ್ಕೊಂಡಿರಿ, ನೋಂದಣಿ ಮಾಡಿ. ಮತ್ತೆ ಈಗ ತಾನೇ ನಿಮ್ಮ ಮನೆಯಲ್ಲಿ 18 ವರ್ಷ ತುಂಬಿದವರ ಮಕ್ಕಳು ಯಾರಾದ್ರೂ ಇದ್ರೆ ಅವರಿಗೂ ಕೂಡ ದಯವಿಟ್ಟು ಈ ಸಾಮಾಜಿಕ ಸುರಕ್ಷಾ ಯೋಜನೆಯ ನೋಂದಣಿಯನ್ನ ಮಾಡಿಸ್ಕೊಳ್ಳಿ. ಮತ್ತೊಂದಿರುವಂಥದ್ದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ. ಇದೊಂದು ಜೀವ ವಿಮೆ. ಅಪಘಾತ ಸಹಿತವಾಗಿ ಸಹಜ ಸಾವು, ನನಗೆ ಆರೋಗ್ಯ ಸಮಸ್ಯೆಯಿಂದ ಕೋವಿಡ್, ಹಾರ್ಟ್ ಅಟ್ಯಾಕ್ ಇತ್ಯಾದಿ ಮಾರಣಾಂತಿಕ ಕಾಯಿಲೆಯಿಂದ ನಾನೇನಾದ್ರೂ ಮೃತಪಟ್ಟರು ಕೂಡ ನನ್ನ ಕುಟುಂಬದ ಸದಸ್ಯರಿಗೆ ಆರ್ಥಿಕ ಪರಿಹಾರ ಸಿಗಬೇಕು ಅಂತಿದ್ರೆ ಈ PMJJBY ಎನ್ನುವ ಜೀವ ವಿಮೆ ತುಂಬಾ ನಮಗೆ ಕನಿಷ್ಠ ದರದಲ್ಲಿ ಸಿಗ್ತಾ ಇರುವಂಥದ್ದು. ವಾರ್ಷಿಕ ಕೇವಲ 436ಕ್ಕೆ. ಹಾಗಾಗಿ ದಯವಿಟ್ಟು ಇದಕ್ಕೂ ಕೂಡ ತಾವುಗಳು ನೋಂದಾವಣೆ ಮಾಡ್ಕೊಳ್ಳಿ. ವಯಸ್ಸು 18ರಿಂದ 50 ವರ್ಷದ ಒಳಗಿನವರು ನೀವು ಆಗಿರಬೇಕು. PMJJBYಗೆ ಸೇರ್ಕೋಬೇಕಿದ್ರೆ 50 ವರ್ಷದ ಒಳಗೆ ನೀವು ಸೇರ್ಕೊಂಡಿದ್ರೆ 55 ವರ್ಷ ತನಕ ಈ ಯೋಜನೆಯಲ್ಲಿ ಮುಂದುವರಿಬಹುದು. ಹಾಗಾಗಿ ಇದರ ಕೂಡ ರಿನ್ಯೂವಲ್ ಆಗಿದೆಯಾ ಅಂತ ದಯವಿಟ್ಟು ಗಮನಿಸ್ಕೊಳ್ಳಿ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇದು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಬರುವಂಥದ್ದು. ಎಲ್ಲಿಯಾದ್ರೂ ನಮಗೆ ತಿಳಿದವರಿಗೆ ಏನಾದರೂ ತೊಂದರೆಗಳಾದ್ರೆ ಈ ಇನ್ಶೂರೆನ್ಸ್ ಅನ್ನ ಪಡಲಿಕ್ಕೆ 1 ತಿಂಗಳ ಅವಕಾಶ ಇರ್ತದೆ. ಅಪಘಾತ ಅವಘಡದ 1 ತಿಂಗಳೊಳಗಾಗಿ ಸಂಬಂಧಪಟ್ಟ ಬ್ಯಾಂಕಿಗೆ ಮಾಹಿತಿಯನ್ನು ಕೊಡಬೇಕು. ಬ್ಯಾಂಕಿನವರು ಚೆಕ್ ಲಿಸ್ಟ್ ಅಗತ್ಯ ದಾಖಲೆಗಳ ಪಟ್ಟಿಯನ್ನು ಕೊಡ್ತಾರೆ. ಈ ದಾಖಲೆಗಳನ್ನು 1 ತಿಂಗಳೊಳಗಾಗಿ ನಾಮಿನಿಯವರು ಸಲ್ಲಿಕೆ ಮಾಡುವಂಥದ್ದು. ಈ ರೀತಿ ಸಲ್ಲಿಕೆ ಮಾಡಿದ್ರೆ ಉಳಿದ ಒಂದು 45 ದಿನದ ಒಳಗಾಗಿ ಸಂಬಂಧಪಟ್ಟ ಫಲಾನುಭವಿಯ ಖಾತೆಗೆ ಜಮಾ ಆಗ್ತದೆ. ಹಾಗಾಗಿ ಕಳೆದ ಹಣಕಾಸು ವರ್ಷದಲ್ಲಿ ಕೂಡ ಅಷ್ಟೇ ಸಾಕಷ್ಟು ಮಂದಿಗೆ ನಮ್ಮ ಜಿಲ್ಲೆಯಲ್ಲಿ ಇದರ ಪ್ರಯೋಜನ ಸಿಕ್ಕಿದೆ. ನಮಗೆ ಅಂಥದ್ದು ಆಗ್ಬೇಕು ಅಂತಲ್ಲ, ಭದ್ರತೆಯ ದೃಷ್ಟಿಯಿಂದ ದಯವಿಟ್ಟು ಈ ಏನು ಕನಿಷ್ಠ ದರದಲ್ಲಿ ಗರಿಷ್ಠ ಮಟ್ಟದ ವಿಮಾ ಸೌಕರ್ಯ ಸಿಗುವಂಥದ್ದಿದೆ, ಇದರ ಸದ್ಬಳಕೆಯನ್ನ ಮಾಡ್ಕೊಳ್ಳಿ. ಮತ್ತೊಂದು ಮುಖ್ಯವಾಗಿ ನಾವು ಬೀದಿ ಬದಿ ವ್ಯಾಪಾರ ಮಾಡುವಂಥದ್ದು ಜೀವನೋಪಾಯಕ್ಕಾಗಿ. ನಮ್ಮ ವೃದ್ಧಾಪ್ಯವನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ನಮಗೆ ದುಡಿಲಿಕ್ಕೆ ಆಗದಿದ್ದ ಸಂದರ್ಭದಲ್ಲಿ ಪ್ರತಿ ತಿಂಗಳಲ್ಲೂ ಮಾಸಿಕವಾಗಿ ನಿಶ್ಚಿತವಾಗಿ ಆದಾಯ ಬರಬೇಕು ಅಂತಿದ್ರೆ ನಮ್ಮ ಬ್ಯಾಂಕಿನಲ್ಲಿರುವಂತಹ ಅಟಲ್ ಪಿಂಚಣಿ ಯೋಜನೆ APY ಅಂತಿದೆ. ಇದಕ್ಕೆ ಕೂಡ ತಾವುಗಳು ನೋಂದಣಿ ಮಾಡ್ಕೊಳ್ಬಹುದು. ನಿಮ್ಮ ಎಲ್ಲಿ ಅಕೌಂಟ್ ಇದೆ ಅಲ್ಲಿ ಈ APY ಅನ್ನು ನೋಂದಣಿ ಮಾಡಬಹುದು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಇದಕ್ಕೆ ಸೇರ್ಬೇಕಾದ್ರೆ ನಿಮ್ಮ ವಯಸ್ಸು 18ರಿಂದ 40 ವರ್ಷದ ಒಳಗಿನವರು ನೀವಾಗಿರ್ಬೇಕು. ನಂತರ ನಿಮ್ಗೆ ಎಷ್ಟು ಪಿಂಚಣಿ ಬೇಕು, 1 ರಿಂದ 5 ಸಾವಿರ ನೀವು ಆಯ್ಕೆ ಮಾಡ್ಕೊಂಡಂತ ಪಿಂಚಣಿಯನ್ನ ಪಡಿಬಹುದು. ಇದಕ್ಕೆ ಪ್ರತಿ ತಿಂಗಳಲ್ಲೂ ನೀವು ಪ್ರೀಮಿಯಂ ಕಂತನ್ನ ಪಾವತಿ ಮಾಡ್ಲಿಕ್ಕಿದೆ. ಇನ್ಶೂರೆನ್ಸ್ಗೆ ವರ್ಷಕ್ಕೊಮ್ಮೆ, ಅಟಲ್ ಪಿಂಚಣಿಗೆ ಪ್ರತಿ ತಿಂಗಳಲ್ಲೂ ಪ್ರೀಮಿಯಂ ಕಂತನ್ನ ಪಾವತಿ ಮಾಡ್ಲಿಕ್ಕಿದೆ. ಅದೆಷ್ಟು ಪ್ರೀಮಿಯಂ ಕಂತಿರ್ತದೆ ಅಂತ ಹೇಳಿದ್ರೆ ನೀವು ಆಯ್ಕೆ ಮಾಡಿಕೊಂಡ ಪಿಂಚಣಿಯ ಮೊತ್ತ ಮತ್ತೆ ನಿಮ್ಮ ವಯಸ್ಸು ಇದಕ್ಕೆ ಅನುಗುಣವಾಗಿ ಪ್ರೀಮಿಯಂ ಅನ್ನ ಬ್ಯಾಂಕ್ ಅಧಿಕಾರಿಗಳು ತಿಳಿಸ್ತಾರೆ. ಈ ರೀತಿ ಮಾಡ್ಕೊಂಡೋದ್ರೆ 60 ವರ್ಷದ ನಂತರ ನಮಗೆ ಪಿಂಚಣಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ದಯವಿಟ್ಟು ಈ ಅಟಲ್ ಪಿಂಚಣಿ ಏನಿದೆ, PMSBY JJBY ಏನಿದೆ, ದಯವಿಟ್ಟು ಇದಕ್ಕೆ ನೋಂದಣಿ ಮಾಡ್ಕೊಳ್ಳಿ, ಇದರ ಸದ್ಬಳಕೆಯನ್ನ ಮಾಡ್ಕೊಳ್ಳಿ. ಅದೇ ರೀತಿ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿದ್ರೆ ಸುಕನ್ಯಾ ಸಮೃದ್ಧಿ ಖಾತೆ ಇದೆ. ಬ್ಯಾಂಕ್ ಮತ್ತೆ ಪೋಸ್ಟ್ ಆಫೀಸ್ 2 ಕಡೆ ಇದೆ. ಮೊದಲು ಪೋಸ್ಟ್ ಆಫೀಸ್ ಮಾತ್ರ ಇತ್ತು, ಈಗ ನಮ್ಮ ಬ್ಯಾಂಕ್ಗಳಲ್ಲಿ ಕೂಡ ಸುಕನ್ಯಾ ಸಮೃದ್ಧಿ ಖಾತೆಯನ್ನ ತೆರೀಬಹುದು. BPL ಕಾರ್ಡ್ ಹೋಲ್ಡರ್ ಆದ್ರೆ ನಿಮ್ಗೆ ಅಂಗನವಾಡಿ ವರ್ಕರ್ಸೇ ರಾಜ್ಯ ಸರ್ಕಾರದ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಒಟ್ಟಿಗೆ ಮಾಡಿಕೊಡ್ತಾರೆ. ಅದರ ಜೊತೆಗೆ ಏನಂತ ಹೇಳಿದ್ರೆ APL ಕಾರ್ಡ್ ಅವರಿಗೂ ಕೂಡ ಏನಂತ ಹೇಳಿದ್ರೆ ಈ ಸುಕನ್ಯಾ ಸಮೃದ್ಧಿ ಖಾತೆಯನ್ನ ತೆರೀಬಹುದು. ತೆರೆದ್ರೆ ಏನು ಲಾಭ ಕೇಳಿದ್ರೆ ಇದು 21 ವರ್ಷ ಅವಧಿಯ ಖಾತೆ. 1 ವರ್ಷದಲ್ಲಿ ಕನಿಷ್ಠ 250 ರೂಪಾಯಿ, ಗರಿಷ್ಠ 1.5 ಲಕ್ಷದಷ್ಟು ನೀವು ಉಳಿತಾಯ ಮಾಡ್ಬೋದು 1 ವರ್ಷದಲ್ಲಿ. ಈ ರೀತಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಏನು ಅಂತ ಹೇಳಿದ್ರೆ 8.2% ಬಡ್ಡಿ ದರವನ್ನ ಈ ಸುಕನ್ಯಾ ಸಮೃದ್ಧಿ ಖಾತೆ ಕೊಡ್ತಾ ಇದೆ. ಆ ಹೆಣ್ಣು ಮಗುವಿಗೆ 18 ವರ್ಷ ತುಂಬುವಾಗ ನೀವು ಕಟ್ಟಿದ ಅಮೌಂಟಿನ ಅರ್ಧದಷ್ಟನ್ನ ಉನ್ನತ ಶಿಕ್ಷಣಕ್ಕೆ ಅಂತೇಳಿ ಬಳಕೆ ಮಾಡುವಂತ ಅವಕಾಶ ಈ ಸುಕನ್ಯಾ ಸಮೃದ್ಧಿ ಖಾತೆಯಲ್ಲಿ ಇರುವಂತದ್ದು. ಹಾಗಾಗಿ ಇದು ಒಳ್ಳೆಯ ಅವಕಾಶಗಳನ್ನ ಸರ್ಕಾರ ಬ್ಯಾಂಕ್ಗಳ ಮೂಲಕ ಕೊಡ್ತಾ ಇದೆ. ಇದರ ಸದ್ಬಳಕೆಯನ್ನ ಮಾಡ್ಕೊಳ್ಳಿ. ಹಾಗಾಗಿ ಇಷ್ಟೊತ್ತು ಮಾಹಿತಿಯನ್ನು ಒದಗಿಸಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು. ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ವ್ಯವಸ್ಥಾಪಕಿ ಗೀತಾ ಯಶೋಧರ, ಕರ್ನಾಟಕ ಬ್ಯಾಂಕ್ ತೊಕ್ಕೋಟು ಶಾಖೆಯ ಮ್ಯಾನೇಜರ್ ಅಭಿಷೇಕ್ ಕಾಮತ್, SBI ಬ್ಯಾಂಕ್ ತೊಕ್ಕೋಟು ಶಾಖೆಯ ಸಹಾಯಕ ವ್ಯವಸ್ಥಾಪಕ ತೇಜಸ್, ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟ
ಉಳ್ಳಾಲ ಇದರ ಅಧ್ಯಕ್ಷೆ ಭಾರತಿ ಎಚ್ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಉಳ್ಳಾಲ ನಗರಸಭೆ ಸಮುದಾಯ ಸಂಘಟಕ ರೋಹಿನಾಥ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಉಪಸ್ಥಿತರಿದ್ದಂತಹ ಅಭಿಷೇಕ್ ಕಾಮತ್, ಮ್ಯಾನೇಜರ್, ಕರ್ನಾಟಕ ಬ್ಯಾಂಕ್ ತೊಕ್ಕೋಟು, ಇವರಿಗೆ ಕೂಡ ಧನ್ಯವಾದಗಳು. ಹಾಗೆ ತೇಜಸ್, ಸಹಾಯಕ ವ್ಯವಸ್ಥಾಪಕರು, SBI ಬ್ಯಾಂಕ್ ತೊಕ್ಕೋಟು, ಇವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ನಮ್ಮ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಮಂಗಳೂರು ಇದರ ವ್ಯವಸ್ಥಾಪಕರಾದ ಶ್ರೀಮತಿ ಗೀತಾ ಯಶೋಧರಿ, ಇವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಅಧ್ಯಕ್ಷರು, ಸ್ವರ್ಣ ಸ್ವಸಹಾಯ ಗುಂಪುಗಳ ನಗರ ಮಟ್ಟದ ಒಕ್ಕೂಟ ಉಳ್ಳಾಲ, ಇವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಯಾಗಿದ್ದಂಥ ಶ್ರೀ ಲತೇಶ್, ಆರ್ಥಿಕ ಸಮಾಲೋಚಕರು, ಆರ್ಥಿಕ ಸಾಕ್ಷರತಾ ಕೇಂದ್ರ ಮಂಗಳೂರು, ಇವರಿಗೆ ಕೂಡ ಧನ್ಯವಾದಗಳು. ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ನಗರ ಮಟ್ಟದಲ್ಲಿ ನಡೆದಂಥ ನಮ್ಮ ಉಳ್ಳಾಲ ನಗರಸಭೆಯಲ್ಲಿ ನಡೆದಂಥ ಲೋಕ ಕಲ್ಯಾಣ ಮೇಳ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ನಗರಸಭೆಯ ಪೌರಾಯುಕ್ತರಿಗೆ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಶ್ರೀಮತಿ ಐನ್ ರೆಬೆಲ್, ಅವರಿಗೆ ಕೂಡ ಧನ್ಯವಾದಗಳು.